ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈಗ ನಾನೊಂದು ಭಜನನ್ನ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದನ ನಂದಾನ ನಂದನ ಹೇ ನಂದ ನಂದನ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದನ ನಂದಾನ ನಂದನ ಹೇ ನಂದ ನಂದನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಯದುಕುಲ ಭೂಷಣ ರಾಜೀವ ಲೋಚನ ದೀನ ಬಂಧು ರಾಜೀವ ನಯನ. ಯದುಕುಲ ಭೂಷಣ ರಾಜೀವನ ಲೋಚನ ದೀನ ಬಂಧು ರಾಜೀವ ನಯನ. ಗೋಪೀಲೋಲ ಗೋಪಾಲ ಬಾಲ, ಗೋಪೀಲೋಲ ಗೋಪಾಲ ಬಾಲ. ಹೇ ಮುರವೈರ ಹೇ ಸಂಚಾರಿ, ಹೇ ಮುರವೈರ ಹೇ ಸಂಚಾರಿ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದನ ನಂದಾನ ನಂದನ ಹೇ ನಂದ ನಂದನ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದನ ನಂದಾನ ನಂದನ ಹೇ ನಂದ ನಂದನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಯಶೋದ ನಂದನ ಹೇ ನಂದ ನಂದನ ಆನಂದ ಚಂದನ ನಂದಾನ ನಂದನ. ಯಶೋದ ನಂದನ ಹೇ ನಂದ ನಂದನ ಆನಂದ ಚಂದನ ನಂದಾನ ನಂದನ. ಹೇ ಗರುಡರೂಢ ಹೇ ಗರುಡರೂಢ, ಹೇ ಗರುಡರೂಢ ಹೇ ಗರುಡರೂಢ. ಹೇ ಹಂಸ ಗಮನ ಹೇ ಹಂಸ ಗಮನ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದನ ನಂದಾನ ನಂದನ ಹೇ ನಂದ ನಂದನ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದನ ನಂದಾನ ನಂದನ ಹೇ ನಂದ ನಂದನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದನ ನಂದಾನ ನಂದನ ಹೇ ನಂದ ನಂದನ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ.
तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो ॐ विष्णुपदाय कृष्णपृष्ठाय भूतले श्रीमते भक्ति वेदांत स्वामिन् इति नामिने नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्त वृंदा हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत् नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। नमः पंकजनाभाय नमः पंकजमालिने नमः पंकजनेत्राय नमस्ते पंकजांग्रये। ಹರೇ ಕೃಷ್ಣ. ಸೊ ನಾವ್ ಯಾರ ಬಗ್ಗೆ ತಿಳ್ಕೊತಾ ಇದ್ವಿ? ಹರೇ ಕೃಷ್ಣ. ಇಂದಿನ ವಾರದಲ್ಲಿ ನಾವ್ ಯಾವ ಬಗ್ಗೆ ತಿಳ್ಕೊತಾ ಇದ್ವಿ? ಹರೇ ಕೃಷ್ಣ ಮಾತಾಜಿ, ಚಿತ್ರಕೇತು ಅವರ ಪ್ರಾರ್ಥನೆ, ಮಹಾರಾಜನ ಪ್ರಾರ್ಥನೆಗಳ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಸೊ ಚಿತ್ರಕೇತು ಮಹಾರಾಜನ ಬಗ್ಗೆ ನಾವು ತಿಳ್ಕೊಂಡ್ವಿ. ಅವರಿಗೆ ರಾಜ್ಯ, ಸುಖ, ಸಂಪತ್ತು, 1 ಕೋಟಿ ಪತ್ನಿಯರಿದ್ರು ಸಹ ಅವರಿಗೆ ಮಕ್ಕಳಿರ್ಲಿಲ್ಲ. ಕೊನೆಗೆ ಅಂಗೀರ ಮಹರ್ಷಿಯ ಆಶೀರ್ವಾದದಿಂದ, ಅಂದ್ರೆ ಅವರು ಮಾಡಿಸುವಂತಹ ಯಜ್ಞದಿಂದ ಅವ್ರಿಗೆ ಒಂದು ಪುತ್ರನ ಜನನ ಆಗತ್ತೆ. ಆ ಪುತ್ರನಿಗೆ ಹರ್ಷಶೋಕ ಅಂತ ಹೆಸರನ್ನ ಇಡ್ತಾರೆ. ಸೊ ರಾಜ ಆ ಮಗುವಿನ ಲಾಲನೆ ಪಾಲನೆಯಲ್ಲೇನೆ ತನ್ನ ಸಮಯವನ್ನ ಅವನು ತೊಡಗಿಸ್ತಾ ಇರ್ತಾನೆ. ಬೇರೆ ಪತ್ನಿಯರ ಬಗ್ಗೆ ಅವನು ಗಮನ ಹರಿಸೋದಿಲ್ಲ. ಇದರಿಂದ ಬೇರೆ ಪತ್ನಿಯರಿಗೆ ಆ ಮಗುವಿನ ಮೇಲೆ ಮತ್ತೆ ಮೊದಲನೇ ಹೆಂಡತಿಯ ಮೇಲೆ ಹೊಟ್ಟೆ ಕಿಚ್ಚಾಗಿ ಆ ಮೊದಲನೇ ಆ ಮಗುವಿಗೆ ಅವರು ವಿಷಪ್ರಾಶನ ಮಾಡ್ತಾರೆ. ಸೊ ಆಗ ಆ ಮಗು ಮರಣವನ್ನ ಅಪ್ಪುತ್ತೆ. ಈ ವಿಷಯ ಚಿತ್ರಕೇತು ಮಹಾರಾಜನಿಗೆ ತಿಳಿದಾಗ ಚಿತ್ರಕೇತು ಮಹಾರಾಜನಿಗೆ ತುಂಬಾನೇ ದುಃಖ ಆಗತ್ತೆ. ಅವನು ತುಂಬಾನೇ ಅಂದ್ರೆ ಶ್ರಮ ಪಟ್ಟು ಆ ಮಗುವನ್ನ ಪಡೆದಿದ್ದ. ಈಗ ಆ ಮಗು ಇವಾಗ ದೇಹವನ್ನ ತೊರೆದಿದೆ. ಸೊ ಅವಾಗ ಅವನು ತುಂಬಾನೇ ದುಃಖದಲ್ಲಿದ್ದಾಗ ನಾರದ ಮುನಿ ಮತ್ತೆ ಅಂಗಿರ ಮುನಿ ಬರ್ತಾರೆ. ಬಂದಾಗ ಅವರು ರಾಜನಿಗೆ ಇದು ಸರಿಯಾದ ಸಮಯ ಅವನಿಗೆ ಏನು ಆತ್ಮಜ್ಞಾನವನ್ನ ಬೋಧಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವಾಗ ಏನ್ ಮಾಡ್ತಾರೆ, ಅವರು ಆ ಮಗುವನ್ನ ಅಂದ್ರೆ ಪ್ರಾಣ ಹೋಗಿರೋ ಮಗುವಿಗೆ ಮತ್ತೆ ಪ್ರಾಣ ಬರೋ ತರ ಮಾಡ್ತಾರೆ. ಆ ಆತ್ಮವನ್ನ ಕರೆಸ್ತಾರೆ. ಆ ಆತ್ಮ ಕೇಳುತ್ತೆ, ಯಾರು ಇವರು ನಾನು ಯಾರಿಗೆ, ನನ್ನ ತಂದೆ ತಾಯಿಗಳು ಯಾವ ಜನ್ಮದ ತಂದೆ ತಾಯಿಗಳು ಇವರು ಅಂತ ಹೇಳ್ಬಿಟ್ಟು ಕೇಳುತ್ತೆ ಆ ಮಗು. ಆಗ ಆ ರಾಜ ರಾಣಿ ಅವ್ರಿಗೆಲ್ಲರಿಗೂ ಸಹ ಜ್ಞಾನೋದಯ ಆಗತ್ತೆ. ಅಂದ್ರೆ ಈ ಏನು ಸಂಬಂಧ ಇದೆ ಇದು ದೇಹದ ಕುರಿತಾಗಿರುವಂತಹ ಸಂಬಂಧಗಳು, ಆತ್ಮಕ್ಕೆ ಆ ಯಾವುದೇ ಒಂದು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗತ್ತೆ. ಅರ್ಥ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ನಾರದ ಮುನಿಗಳ ಆ ಒಂದು ಉಪದೇಶದ ಮೇರೆಗೆ ಚಿತ್ರಕೇತು ಮಹಾರಾಜ ಅವರು ಏನು ದೇವೋತ್ತಮ ಪರಮ ಪುರುಷನನ್ನ ಅವರು ಪ್ರಾರ್ಥನೆ ಮಾಡ್ತಾರೆ. ಆ ಸಂಕರ್ಷಣನ ಪ್ರಾರ್ಥನೆ ಮಾಡ್ತಾರೆ. ಆಗ ಸಂಕರ್ಷಣನ ಒಂದ್ ಸೆಕೆಂಡ್, ಆ ಸಂಕರ್ಷಣನ ದರ್ಶನ ಆಗತ್ತೆ ಚಿತ್ರಕೇತು ಮಹಾರಾಜನಿಗೆ. ಆ ಸಮಯದಲ್ಲಿ ಚಿತ್ರಕೇತು ಮಹಾರಾಜ ಸಂಕರ್ಷಣನ್ಗೆ ಪ್ರಾರ್ಥನೆಯನ್ನ ಅವರು ಮಾಡ್ತಾರೆ. ಸೊ ಆ 3 ಪ್ರಾರ್ಥನೆಗಳನ್ನ ನಾವು ಇಲ್ಲಿ ತನಕ ನಾವು ತಿಳ್ಕೊಂಡಿದ್ವಿ.
ಸೊ ಅದನ್ನ ನಾವು ರಿವೈಸ್ ಮಾಡ್ಬಿಟ್ಟು ಇವತ್ತಿನ ಪ್ರಾರ್ಥನೆಗೆ ಹೋಗೋಣಂತೆ. ಶ್ಲೋಕ 34. ಚಿತ್ರಕೇತುರುವಾಚ ಅಜಿತ ಸಮಮತಿಭಿಃ ಸಾಧುಭಿರ್ಭವಾನ್ ಜಿತಾತ್ಮಭಿರ್ಭವತಾ ವಿಜಿತಾಸ್ತೆ ಅಪಿ ಚ ಭಜತಾಂ ಅಕಾಮಾತ್ಮಾನಾಂ ಯಾ ಆತ್ಮದೋ ಅತಿ ಕರುಣಃ. ಅನುವಾದ. ಚಿತ್ರಕೇತುವು ಹೇಳಿದನು, ಅವಿಜೇತನಾದ ಹೇ ಭಗವಂತನೇ, ನಿನ್ನನ್ನು ಯಾರೂ ಜಯಿಸಲಾರರಾದರೂ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಿದ ಭಕ್ತರು ನಿನ್ನನ್ನು ನಿಜವಾಗಿಯೂ ಜಯಿಸಬಲ್ಲರು. ನಿನ್ನಿಂದ ಯಾವ ಲೌಕಿಕವಾದ ಲಾಭವನ್ನು ಅಪೇಕ್ಷಿಸದ ಭಕ್ತರ ವಿಷಯದಲ್ಲಿ ಉದ್ದೇಶವಿಲ್ಲದೆಯೇ ಕರುಣೆ ತೋರುವೆ. ಆದ್ದರಿಂದ ಅಂತಹ ಭಕ್ತರು ನಿನ್ನನ್ನು ಅವರ ಅಧೀನದಲ್ಲಿಟ್ಟುಕೊಳ್ಳಬಲ್ಲರು. ವಾಸ್ತವವಾಗಿ ನಿನ್ನನ್ನು ನೀನು ಅವರಿಗೆ ಸಮರ್ಪಿಸಿಕೊಂಡಿರುವೆ. ಇದೇ ಕಾರಣಕ್ಕಾಗಿ ಭಕ್ತರ ಮೇಲೆ ನಿನಗೂ ಪೂರ್ತಿಯಾದ ನಿಯಂತ್ರಣವಿರುವುದು ಅಲ್ವಾ. ನಾವು ಭಗವಂತನ ನಾವು ಜಯಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರೆ ಶುದ್ಧ ಭಕ್ತಿಯಿಂದ ಯಾರು ತಮ್ಮೆಲ್ಲ ಇಂದ್ರಿಯಗಳನ್ನ ಮನಸ್ಸನ್ನ ನಿಗ್ರಹಿಸಿದರೋ ಆ ಭಕ್ತರು ಭಗವಂತನನ್ನ ಅವರು ಜಯಿಸಬಲ್ಲರು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಇವಾಗ ಯೋಗಿಗಳು ಮತ್ತೆ ಜ್ಞಾನಿಗಳು ಅವರ ಇಚ್ಛೆ ಏನಿರುತ್ತೆ, ಅವರು ಭಗವಂತನೊಳಗಡೆ ಒಂದಾಗ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆ ಬ್ರಹ್ಮ ಜ್ಯೋತಿಯಲ್ಲಿ ಒಂದಾಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಭಗವಂತನ ಭಕ್ತರು ಏನನ್ನ ಯೋಚನೆ ಮಾಡ್ತಿರ್ತಾರೆ, ಆ ಭಗವಂತನ ಪಾದಾರವಿಂದಗಳಲ್ಲಿ ಒಂದು ಅಣುವಾಗಿ ಇರ್ಬೇಕು, ಆ ದಾಸನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವರು ಯೋಚನೆಯನ್ನ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಶ್ಲೋಕ 35ರಲ್ಲಿ ನಾವೇನ್ ತಿಳ್ಕೊಂಡ್ವಿ, ತವ ವಿಭವ ಖಲು ಭಗವನ್ ಜಗದುದಯ ಸ್ಥಿತಿ ಲಯಾದೀನಿ ವಿಶ್ವಸೃಜೇಸ್ತೇಂ ಶಾಂಶಾಸ್ತತ್ರ ವೃಷಾ ಸ್ವರ್ಧಂತಿ ಪೃಥಗಭಿಮತ್ಯ. ಅನುವಾದ. ಪರಮಪ್ರಿಯನಾದ ಭಗವಂತನೇ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಿನ್ನ ವೈಭವಗಳಲ್ಲದೆ ಬೇರೆ ಅಲ್ಲ. ಬ್ರಹ್ಮ ಮತ್ತಿತರ ಸೃಷ್ಟಿಕರ್ತರು ನಿನ್ನೊಂದು ಅಂಶದಲ್ಲಿನ ಬಹು ಸಣ್ಣ ಅಂಶವಾದ್ದರಿಂದ ಸೃಷ್ಟಿ ಮಾಡುವ ಅಂಶಿಕ ಶಕ್ತಿಯಿಂದಾಗಿಯೇ ಅವರು ದೇವರುಗಳಾಗುವುದಿಲ್ಲ, ಈಶ್ವರರಾಗುವುದಿಲ್ಲ. ತಾವು ಬೇರೆಯೇ ಆದ ದೇವರುಗಳೆಂಬ ಅವರ ತಿಳುವಳಿಕೆಯು ಮಿಥ್ಯೆಯಾದ ಹೆಮ್ಮೆ. ಇದು ತಪ್ಪು ತಿಳುವಳಿಕೆ ಅಲ್ವಾ. ಇಲ್ಲಿ ನಮ್ಗೆ ಏನನ್ನ ತಿಳಿಸಿಕೊಡ್ತಾ ಇದ್ರೆ ಚಿತ್ರಕೇತು ಮಹಾರಾಜ, ಇವಾಗ ಬ್ರಹ್ಮ ಅವ್ರೇನು ಯೋಚನೆ ಮಾಡ್ತಾರೆ, ನಾನೇನೆ ಈ ಸೃಷ್ಟಿಕರ್ತ ಅಂತ ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ. ಆದ್ರೆ ನಾವು ನೋಡಿದ್ವಿ ಕೃಷ್ಣ ಅವರ ಅರಮನೆಯಲ್ಲಿ ಒಂದ್ಸತಿ ಇದ್ದಾಗ ಬ್ರಹ್ಮ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ ರಾಜಭಟ್ರು ಬ್ರಹ್ಮನನ್ನ ತಡಿತಾರೆ ಅಲ್ವಾ. ನಮ್ಮ ಸೃಷ್ಟಿಕರ್ತ ಬ್ರಹ್ಮನನ್ನ ತಡೆದಾಗ ನಾವು ಹೋಗಿ ಕೃಷ್ಣನ ಅನುಮತಿಯನ್ನ ಕೇಳ್ಕೊಂಡ್ ಬರ್ತೀವಿ, ಅಲ್ಲಿ ತನಕ ನೀವ್ ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ಕೃಷ್ಣ ಏನ್ ಕೇಳ್ತಾರೆ, ಯಾವ ಬ್ರಹ್ಮ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಆಗ ಮತ್ತೆ ಆ ರಾಜಭಟ್ರು ಏನ್ ಮಾಡ್ತಾರೆ, ಬ್ರಹ್ಮನನ್ನ ಕೇಳ್ತಾರೆ, ಸೊ ನೀವು ಯಾವ ಬ್ರಹ್ಮ ಅಂತ ಹೇಳ್ಬಿಟ್ಟು. ಆಗ ಬ್ರಹ್ಮನಿಗೆ ಆಶ್ಚರ್ಯ ಆಗತ್ತೆ. ಅವ್ರೇನ್ ಯೋಚನೆ ಮಾಡಿರ್ತಾರೆ, ಇದೇನು ಒಂದು ಬ್ರಹ್ಮಾಂಡ ಇದೆ, ಅದೊಂದೇ ಬ್ರಹ್ಮಾಂಡ ಇರೋದು, ಆ ಬ್ರಹ್ಮಾಂಡದ ಮುಖ್ಯಸ್ಥ ನಾನು ಬ್ರಹ್ಮ ಅಂತ ಅವ್ರು ಅನ್ಕೊಂಡಿರ್ತಾರೆ ಅಲ್ವಾ. ಆದ್ರೆ ಆಮೇಲೆ ಅವರು ಆ ಒಂದು ಪ್ರಶ್ನೆನ ಕೇಳೇನೆ ಅವರು ಅವಕ್ಕಾಗಿ ಹೋಗ್ತಾರೆ, ಇದೇನಿದು ಅಷ್ಟೊಂದು ಬ್ರಹ್ಮರಿದಾರ, ನಾನು ಯಾವ ಬ್ರಹ್ಮ ಅಂತ ನನ್ನನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಅವ್ರನ್ನ ಒಳಗಡೆ ಬಿಟ್ಮೇಲೆ ಅವ್ರು ಏನನ್ನ ನೋಡ್ತಾರೆ, ಆ ಆಸ್ಥಾನದಲ್ಲಿ ಕೃಷ್ಣನ ಆಸ್ಥಾನದಲ್ಲಿ ಕೋಟ್ಯಾಂತರ ಬ್ರಹ್ಮರಿರ್ತಾರೆ ಅಲ್ವಾ. ಈ ಬ್ರಹ್ಮನಿಗಿನ್ನ ಅವರು ಇನ್ನ ಮಿಗಿಲಾಗಿ ಇರ್ತಾರೆ. ಒಬ್ಬೊಬ್ಬ ಬ್ರಹ್ಮನಿಗೆ 32, 64 ಮತ್ತೆ ಸಹಸ್ರಾರು ತಲೆಗಳಿರುತ್ತೆ. ಅಂತಹ ಬ್ರಹ್ಮರನ್ನ ನೋಡ್ತಾರೆ. ಆಗ ಅವ್ರಿಗೆ ಅವರ ಸ್ಥಾನ ಅರ್ಥ ಆಗತ್ತೆ ಅಲ್ವಾ. ನಾವ್ ಅದನ್ನ ನೋಡಿದೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಈ ಬ್ರಹ್ಮ ಅನ್ನೋದನ್ನೇ ಬ್ರಹ್ಮನನ್ನೇ ನಾವು ಈ ಭೌತಿಕ ಪ್ರಪಂಚದ ಅತ್ಯುನ್ನತ ಜೀವಿ ಅಂತ ನಾವು ಅನ್ಕೋತೀವಿ. ಆದ್ರೆ ಈಗ ಇಲ್ಲಿ ಬ್ರಹ್ಮ ಮತ್ತಿತರ ಸೃಷ್ಟಿಕರ್ತರು ಯಾರಿದ್ದಾರೆ ಅವರೆಲ್ಲರನ್ನೂ ಸಹ ಆ ಭಗವಂತನ ಅಂಶದಲ್ಲಿನ ಬಹು ಸಣ್ಣ ಅಂಶ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಚಿತ್ರಕೇತು ಮಹಾರಾಜ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವತ್ತಿನ ಶ್ಲೋಕಕ್ಕೆ ಹೋಗೋಣಂತೆ. ಶ್ಲೋಕ 36. ಪರಮಾಣು ಪರಮಹತೋ ಸ್ವಮಾದ್ಯಂತಾಂತರವರ್ತಿ ತ್ರಯ ವಿದುರಃ ಆದವಂತೇಪಿ ಚ ಸತ್ವಾನಾಂ ಯದ್ಧ್ರುವಂ ತದೇವಾಂತರಾಲೇಪಿ. ಪರಮಾಣು ಪರಮಹತೋ ಸ್ವಮಾದ್ಯಂತಾಂತರವರ್ತಿ ತ್ರಯ ವಿದುರಃ ಆದವಂತೇಪಿ ಚ ಸತ್ವಾನಾಂ ಯದ್ಧ್ರುವಂ ತದೇವಾಂತರಾಲೇಪಿ. ಪರಮಾಣು ಪರಮಹತೋ ಸ್ವಮಾದ್ಯಂತಾಂತರವರ್ತಿತ್ರಯ ವಿದುರಃ ಆದವಂತೇಪಿ ಚ ಸತ್ವಾನಾಂ ಯದ್ಧ್ರುವಂ ತದೇವಾಂತರಾಲೇಪಿ. ಹರೇ ಕೃಷ್ಣ. ನಾನೊಂದು ಲೈನ್ ಹೇಳಿದಾದ್ಮೇಲೆ ಫಾಲೋ ಮಾಡಿ ನನ್ನನ್ನ. ಶ್ಲೋಕ 36. ಪರಮಾಣು ಪರಮಹತೋ ತ್ವಂ ಆದಿ ಅಂತರವರ್ತಿ
ತ್ರಯ ವಿದುರಃ. ಸ್ವಮಾದ್ಯಂತರವರ್ತಿ ಆದಿ ಅಂತ ಅಂತರ್ವತಿ ತ್ರಯ ವಿದುರಃ. ಆದಾವಂತೇಪಿ ಚ ಸತ್ವಾನಾಂ ಆದೋ ಅಂತೆ ಅಪಿ ಸತ್ವಾನಾಂ ಯದ್ಧ್ರುವಂ ತದೇವಾಂತರಾಲೇಪಿ ಯದ್ಧ್ರುವಂ ತದೇವಾಂತರಾಲೇಪಿ ಪರಮಾಣು ಪರಮಮಹತೋ ಪರಮಾಣು ಪರಮಹತೋ ಸ್ವಮಾದ್ಯಂತಾಂತರವರ್ತಿ ತ್ರಯ ವಿದುರಃ. ಸ್ವಮಾದ್ಯಂತರವರ್ತಿ ತ್ರಯ ವಿದುರಃ. ಆದಾವಂತೇಪಿ ಚ ಸತ್ವಾನಾಂ ಆದಾವಂತೆ ಅಪಿ ಚ ಸತ್ವಾನಾಂ ಯದ್ಧ್ರುವಂ ತದೇವಾಂತರಾಲೇಪಿ ಯದ್ಧ್ರುವಂ ತದೇವಾಂತರಾಲೇಪಿ ಪರಮಾಣು ಪರಮಹತೋ ಪರಮಾಣು ಪರಮಹತೋ ಸ್ವಮಾದ್ಯಂತಾಂತರವರ್ತಿ ತ್ರಯ ವಿದುರಃ. ಸ್ವಮಾದ್ಯಂತರವರ್ತಿ ತ್ರಯ ವಿದುರಃ. ಆದಾವಂತೇಪಿ ಚ ಸತ್ವಾನಾಂ ಆದಾವಂತೆ ಅಪಿ ಚ ಸತ್ವಾನಾಂ ಯದ್ಧ್ರುವಂ ತದೇವಾಂತರಾಲೇಪಿ ಯದ್ಧ್ರುವಂ ತದೇವಾಂತರಾಲೇಪಿ. ಯಾರಾದ್ರೂ ಒಬ್ರು ಡಿವೋಟಿ ಓದಿ. ಹರೇ ಕೃಷ್ಣ ಮಾತಾಜಿ. ಪರಮಾಣು ಪರಮ ಮಹತೋ ತ್ವಮಾದಿ ಅಂತ ಅಂತರ್ವತಿ ತ್ರಯ ವಿದುರಃ. ಆದವಂತೆ ಅಪಿ ಚ ಸತ್ವಾನಾಂ ಯದ್ಧ್ರುವಂ ತದ್ ದೇವಾಂತರಾಲೆ ಅಪಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಇದು ವರ್ಡ್ ಟು ವರ್ಡ್ ಮೀನಿಂಗ್ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಪರಮಾಣು ಪರಮ ಮಹತೋ ಪರಮ ಮತ್ತು ಅತಿ ಮಹಾಕಾರಗಳ ಅಣುಗಳು ಸೋರಿಕೆಯ ಪರಿಣಾಮ. ತ್ವಂ ನೀನು ಆದಿ ಅಂತ ಅಂತರಾವತಿ ಆದಿ ಅಂತ್ಯ ಮತ್ತು ಮಧ್ಯಭಾಗದಲ್ಲಿ ಇರುವವನಾಗಿ ತ್ರಯ ವಿದುರಃ ಆದ್ಯಂತ ಮಧ್ಯ ವಿಹೀನನು ಆದೌ ಆದಿಯಲ್ಲಿ ಅಂತ್ಯದಲ್ಲಿ ಅಪಿ ಕೂಡ ಸತ್ವಾನಾಂ ಸಮಸ್ತ ಜೀವಿಗಳಿಗೆ ಯತ್ ಯಾವುದು ಧ್ರುವಂ ಶಾಶ್ವತವೋ ತತ್ ಏವ ಅದೇ ಅಂತರಾಲೆ ಅಪಿ ಮಧ್ಯದಲ್ಲಿಯೂ ಕೂಡ. ಅನುವಾದ ಶಿಲಾ ಪ್ರಭುಪಾದರಿಗೆ ಜಗನ್ನಾದಲ್ಲಿ ಈ ಜಗತ್ತಿನಲ್ಲಿನ ಅಣುವಿನಂತಹ ಸೂಕ್ಷ್ಮ ಕಣಗಳಿಂದ ಹಿಡಿದು ದೈತ್ಯಾಕಾರದ ಬ್ರಹ್ಮಾಂಡಗಳು ಸಮಸ್ತ ಭೌತಿಕ ಶಕ್ತಿ ಇವುಗಳ ಆದಿ ಅಂತ್ಯ ಮಧ್ಯದಲ್ಲಿಯೂ ನೀನಿರುವೆ. ಹಾಗಿದ್ದು ನೀನು ನಿರಂತರನಾಗಿದ್ದರೂ ನಿರಂತರನಾದವನು, ಆದಿ ಅಂತ್ಯ ಮಧ್ಯಸ್ಥೆಗಳೆಲ್ಲದವನು, ಈ ಮೂರು ಹಂತಗಳಲ್ಲಿ ಇರುವವನು ಎಂದು ಗ್ರಹಿಸಲಾರರು. ನೀನು ಶಾಶ್ವತನು. ಜಗತ್ತಿನ ಅವ್ಯಕ್ತ ರೂಪವು ಇಲ್ಲದವನಾಗಲು ನೀನು ಶಕ್ತಿ ಮೂಲ ಇಲ್ಲವಾದಾಗಲೂ ನೀನು ಮೂಲ ಶಕ್ತಿಯಾಗಿ ಉಳಿದಿರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ ಇಲ್ಲಿ ಚಿತ್ರಕೇತು ಮಹಾರಾಜ ಏನಂತ ಸ್ತುತಿ ಮಾಡ್ತಾ ಇದ್ದಾರೆ ಭಗವಂತನನ್ನ. ಸೊ ಭಗವಂತ ಅಣುವಿನಂತಹ ಸೂಕ್ಷ್ಮ ಕಣದಿಂದ ಹಿಡಿದು ಅಲ್ವಾ, ಅವರು ಅಣು ರೇಣು ತೃಣ ಕಾಷ್ಟ ಎಲ್ಲದರಲ್ಲೂ ಸಹ ಅವರು ಇದ್ದಾರೆ. ಅಣುವಿನಂತಹ ಸೂಕ್ಷ್ಮ ಕಣದಿಂದ ಹಿಡಿದು ದೈತ್ಯಾಕಾರದ ಬ್ರಹ್ಮಾಂಡಗಳು, ಸಮಸ್ತ ಭೌತಿಕ ಶಕ್ತಿ ಇವುಗಳ ಆದಿ ಅಂತ್ಯ ಮಧ್ಯದಲ್ಲಿಯೂ ನೀನಿರುವೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಾವು ನೋಡಿರೋ ಹಾಗೇನೆ ಕಾರಣದ ಕಷಾಯಿ ವಿಷ್ಣುವಿನಿಂದ ಕೋಟ್ಯಾಂತರ ಬ್ರಹ್ಮಾಂಡಗಳು ಬರುತ್ತೆ. ಸೊ ಕೋಟ್ಯಾಂತರ ಬ್ರಹ್ಮಾಂಡಗಳು ಬಂದ್ಮೇಲೆ ಏನಾಗುತ್ತೆ, ಪ್ರತಿಯೊಂದು ಬ್ರಹ್ಮಾಂಡದ ಒಳಗಡೆ ಯಾರು ಹೋಗ್ತಾರೆ? ಪ್ರತಿಯೊಂದು ಬ್ರಹ್ಮಾಂಡದ ಒಳಗಡೆ ಯಾರು ಹೋಗ್ತಾರೆ? ಕಾರಣದ ಕಷಾಯಿ ವಿಷ್ಣು ಅವರು ಉಸಿರಾಡಿದಾಗ ಅವರ ರೋಮದಿಂದ ಕೋಟ್ಯಾಂತರ ಬ್ರಹ್ಮಾಂಡಗಳು ಹೊರಗಡೆ ಬರುತ್ತೆ ಅಲ್ವಾ. ಆ ಬ್ರಹ್ಮಾಂಡಗಳು ಬಂದ್ಮೇಲೆ ಪ್ರತಿಯೊಂದು ಬ್ರಹ್ಮಾಂಡದ ಒಳಗಡೆ ಯಾರು ಪ್ರವೇಶ ಮಾಡ್ತಾರೆ? ಕ್ಷೀರೋದಕ ಅಲ್ಲ ಅಲ್ಲ ಮಾತಾಜಿ, ಗರ್ಭೋದಕಶಾಹಿ ವಿಷ್ಣು. ಗರ್ಭೋದಕಶಾಹಿ ವಿಷ್ಣು ಹೋಗ್ತಾರೆ. 3 ವಿಷ್ಣುಗಳಿದಾರಲ್ವಾ? 3 ವಿಷ್ಣುಗಳು ಯಾರ್ಯಾರು? ಕಾರಣೋದ ಕಷಾಯಿ, ಗರ್ಭೋದ ಕಷಾಯಿ ವಿಷ್ಣು ಮತ್ತೆ ಕ್ಷೀರೋದ ಕಷಾಯಿ ವಿಷ್ಣು. ಕಾರಣದ ಕಷಾಯಿ ವಿಷ್ಣುಗೆ ಇನ್ನ ಒಂದು ಹೆಸರಿದೆ. ಏನದು? ಕಾರಣದ ಕಷಾಯಿ ವಿಷ್ಣುವನ್ನ ಇನ್ನ ಒಂದು ಹೆಸರಿಂದ ನಾವು ಕರಿತೀವಿ. ಏನು?
ಹರೇ ಕೃಷ್ಣ. ಏನಂತ ಕರಿತೀವಿ ನಾವು? ಮಹಾವಿಷ್ಣು ಅಂತ ಕರಿತೀವಿ ಅಲ್ವಾ? ಸೊ ಕಾರಣದ ಕಷಾಯ ವಿಷ್ಣುವನ್ನ ಮಹಾವಿಷ್ಣು ಅಂತ ಕರಿತೀವಿ. ಸೊ ಕಾರಣದ ಕಷಾಯ ವಿಷ್ಣುವಿನಿಂದ ಯಾರು ಬರ್ತಾ ಇದಾರೆ? ಗರ್ಭೋದಕಶಾಹಿ ವಿಷ್ಣು ಬರ್ತಾರೆ ಅಲ್ವಾ? ಗರ್ಭೋದಕಶಾಹಿ ವಿಷ್ಣು ಬಂದ್ಮೇಲೆ ಅವರು ಪ್ರತಿಯೊಂದು ಬ್ರಹ್ಮಾಂಡದ ಒಳಗಡೆ ಅವರು ಪ್ರವೇಶ ಮಾಡ್ತಾರೆ. ಆ ಬ್ರಹ್ಮಾಂಡದ ಒಳಗಡೆ ಗರ್ಭೋದಕಶಾಹಿ ವಿಷ್ಣು ಪ್ರವೇಶ ಮಾಡ್ಲಿಲ್ಲ ಅಂತಂದ್ರೆ ಅಲ್ಲಿ ಯಾವುದೇ ಒಂದು ಚಟುವಟಿಕೆ ನಡೆಯೋದಿಲ್ಲ, ಯಾವುದೇ ಒಂದು ಅಲ್ಲಿ ಕ್ರಿಯೆ ಅನ್ನೋದು ನಡೆಯೋದಿಲ್ಲ ಅಲ್ವಾ? ನಾವ್ ಅದನ್ನ ಎಷ್ಟು ಸತಿ ನಾವು ಅರ್ಥ ಮಾಡ್ಕೊಂಡಿದೀವಲ್ವಾ? ಇವಾಗ ಒಂದು ಮನೆಯನ್ನ ಕಟ್ಟದ್ಮೇಲೆ ಸೊ ಆ ಮನೆ ಒಳಗಡೆ ಒಬ್ಬ ವ್ಯಕ್ತಿ ಪ್ರವೇಶ ಮಾಡ್ಲಿಲ್ಲ ಅಂದ್ರೆ ಆ ಮನೆ ಒಳಗಡೆ ಯಾವುದೇ ಒಂದು ಚಟುವಟಿಕೆಗಳು ನಡಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರನೇ ಆ ಬ್ರಹ್ಮಾಂಡಗಳು ಸೃಷ್ಟಿಯಾದಾಗ ಆ ಪ್ರತಿಯೊಂದು ಬ್ರಹ್ಮಾಂಡದ ಒಳಗಡೆ ಯಾರು ಹೋಗ್ತಾರೆ? ಗರ್ಭೋದಕಶಾಹಿ ವಿಷ್ಣು ಹೋಗ್ತಾರೆ. ಗರ್ಭೋದಕಶಾಹಿ ವಿಷ್ಣು ಹೋದ್ಮೇಲೆ ಅವರ ಹೊಕ್ಕಳಿನಿಂದ ಕಮಲದ ಜನನ ಆಗತ್ತೆ, ಕಮಲದಲ್ಲಿ ಬ್ರಹ್ಮನ ಜನನ ಆಗತ್ತೆ ಅಲ್ವಾ? ಸೊ ಬ್ರಹ್ಮ ಏನ್ ಮಾಡ್ತಾರೆ? ಬ್ರಹ್ಮ ಅವರು ಈ 14 ಲೋಕದಲ್ಲಿ ಜೀವಿಗಳನ್ನ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಏನರ್ಥ? ಸೊ ಇವಾಗ ಎಲ್ಲಾ ಆತ್ಮಗಳನ್ನ ಭಗವಂತ ಏನ್ ಮಾಡ್ತಾರೆ? ಪ್ರಕೃತಿಯಲ್ಲಿ ಅವರು ಗರ್ಭವನ್ನ ಧರಿಸೋ ತರ ಮಾಡ್ತಾರೆ, ಪ್ರಕೃತಿಗೆ ಗರ್ಭವನ್ನ ಧರಿಸೋ ತರ ಮಾಡ್ತಾರೆ. ಅವರು ಏನು ಎಲ್ಲಾ ಆತ್ಮಗಳನ್ನ ಪ್ರಕೃತಿಯಲ್ಲಿ ಇಡ್ತಾರೆ. ಆ ಒಂದು ಆತ್ಮಗಳಿಗೆ ಅವರವರ ಇಚ್ಛಾನುಸಾರ ಕರ್ಮಾನುಸಾರ ಬ್ರಹ್ಮ ಏನ್ ಮಾಡ್ತಾರೆ? ಒಂದು ದೇಹವನ್ನ ಮಾತ್ರ ಅವರು ಕೊಡ್ತಾರೆ ಅಲ್ವಾ? ಸೊ ನಾವೆಲ್ಲನೂ ಸಹ ಭಗವಂತನ ಅಂಶ. ನಮ್ಗೆ ದೇಹವನ್ನ ಕೊಡೋದು ಯಾರು? ಈ ಭೌತಿಕ ಪ್ರಪಂಚದಲ್ಲಿ ಬ್ರಹ್ಮ ಅಲ್ವಾ? ನಮ್ಮ ಕರ್ಮಾನುಸಾರ ಭಗವಂತನ ಇಚ್ಛಾನುಸಾರ ಅಲ್ವಾ? ಕರ್ಮಣ ದೈವ ನೇತ್ರೇಣ ಅಂತ ನಮ್ಗೆ ಹೇಳ್ತಾರೆ ಅಲ್ವಾ? ನಮ್ಮ ಕರ್ಮಾನುಸಾರ ಭಗವಂತನ ಇಚ್ಛಾನುಸಾರ ನಮ್ಗೆ ದೇಹ ಸಿಗುತ್ತೆ. ಆ ದೇಹ ಸಿಕ್ಕಿದ್ಮೇಲೆ ನಾವು ಈ 14 ಲೋಕದಲ್ಲಿ ಆ ದೇಹ ಯಾವ ದೇಹವನ್ನ ಪಡೆದಿರ್ತೀವೋ ಅದಕ್ಕನುಗುಣವಾಗಿ ಈ 14 ಲೋಕದಲ್ಲಿ ನಾವು ಎಲ್ಲಾದ್ರೂ ನಾವ್ ಇರಬಹುದು. ಆ 14 ಲೋಕದಲ್ಲಿ ಜೀವಿಗಳನ್ನ ಬ್ರಹ್ಮ ಸೃಷ್ಟಿ ಮಾಡ್ತಾರೆ ಅಲ್ವಾ? ಸೊ ನಮ್ಗೆ ಇದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಸಮಸ್ತ ಭೌತಿಕ ಶಕ್ತಿ ಇವುಗಳ ಆದಿ ಅಂತ್ಯ ಮಧ್ಯದಲ್ಲಿಯೂ ನೀನಿರುವೆ, ಹಾಗಿದ್ದು ನೀನು ನಿರಂತರನಾದವನು ಅಲ್ವಾ? ಭಗವಂತ ಯಾವಾಗ್ಲೂ ಇರೋಂತವನು. ಇವಾಗ ನಾವು ಈ ಭೌತಿಕ ಸೃಷ್ಟಿ ನೋಡ್ದಾಗ ಏನನ್ಸುತ್ತೆ? ಇದು ಪ್ರಳಯ ಆಗ್ಬಿಡುತ್ತೆ ಅಲ್ವಾ? ಆ ಬ್ರಹ್ಮನ 100 ವರ್ಷ ಆಯಸ್ಸು ಮುಗ್ದಿದ ತಕ್ಷಣ ಈ ಭೌತಿಕ ಪ್ರಪಂಚವೇ ಇದು ಪ್ರಳಯದಲ್ಲಿ ಎಲ್ಲ ನಾಶ ಆಗೋಗ್ಬಿಡುತ್ತೆ. ನಾಶ ಆದ್ರೂ ಸಹ ಭಗವಂತ ಹಾಗೆ ನಿರಂತರವಾಗಿ ಇರ್ತಾರೆ. ಸಾರಿ, ಭಗವಂತ ಅವ್ರು ಯಾವಾಗ್ಲೂ ಇರೋಂತವ್ರು. ಅಂದ್ರೆ ಈ ಸೃಷ್ಟಿಗಿನ್ನ, ಈ ಭೌತಿಕ ಸೃಷ್ಟಿಗಿನ್ನ ಮುಂಚೆನೂ ಅವ್ರು ಇರ್ತಾರೆ, ಈ ಭೌತಿಕ ಪ್ರಪಂಚ ಸೃಷ್ಟಿ ಆದ್ಮೇಲೂ ಅವ್ರು ಇರ್ತಾರೆ, ಈ ಭೌತಿಕ ಪ್ರಪಂಚ ನಾಶ ಆದ್ಮೇಲೂ ಸಹ ಅವರು ಇರ್ತಾರೆ. ಅವರು ನಿರಂತರವಾಗಿ ಅವರು ಇರ್ತಾರೆ. ಭಗವಂತನಿಗೆ ಆದಿ ಅಂತ್ಯ ಮಧ್ಯ ಅನ್ನೋದು ಇಲ್ಲ. ಈ 3 ಹಂತಗಳಲ್ಲಿ ಇರುವವನು ಎಂದು ಗ್ರಹಿಸಲಾಗಿರುವ ನೀನು ಶಾಶ್ವತನು ಅಲ್ವಾ? ಸೊ ಇವಾಗ ಈ ಭೌತಿಕ ಪ್ರಪಂಚ ಅದೆಲ್ಲ ನಾಶವಾದ್ರೂ ಸಹ ಶಾಶ್ವತವಾಗಿರೋರು ಯಾರು? ಭಗವಂತ. ಜಗತ್ತಿನ ವ್ಯಕ್ತ ರೂಪವು ಇಲ್ಲವಾದಾಗಲೂ ನೀನು ಮೂಲ ಶಕ್ತಿಯಾಗಿ ಉಳಿದಿರುವೆ. ಅದನ್ನೇ ಇಲ್ಲಿ ನಮ್ಗೆ ಚಿತ್ರಕೇತು ಮಹಾರಾಜ ಹೇಳ್ತಾ ಇದ್ದಾರೆ ಅಲ್ವಾ? ಈ ಜಗತ್ ಅನ್ನೋದು ಇಲ್ದಲೇ ಇದ್ದಾಗ ಆ ಬ್ರಹ್ಮನ 100 ವರ್ಷ ಆಯಸ್ ಏನಿದೆ, 311 42 ಮಿಲಿಯನ್ ಇಯರ್ಸ್ ಆದ್ಮೇಲೆ ಈ ಇಡೀ ಜಗತ್ತು 14 ಲೋಕಗಳನ್ನು ಒಳಗೊಂಡಂತಹ ಈ ಜಗತ್ತು ನಾಶ ಆಗೋಗುತ್ತೆ. ಆ ನಾಶ ಆದಾಗ್ಲೂ ಸಹ ಭಗವಂತ ಹಾಗೆ ಇರ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಜಗತ್ತಿನ ವ್ಯಕ್ತ ರೂಪ ಅದು ನಾಶವಾಗಿ ಹೋದ ಮೇಲೂ ಸಹ ಮೂಲ ಶಕ್ತಿಯಾಗಿ ಭಗವಂತ ಇರ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಆ ಭಗವಂತನ ಅಚಿಂತ್ಯ ಶಕ್ತಿನ ನಮ್ಗೆ ಇಲ್ಲಿ ಚಿತ್ರಕೇತು ಮಹಾರಾಜ ವರ್ಣಿಸ್ತಾ ಇದಾರೆ ಅಲ್ವಾ? ಇದು ನಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆನೆ ಕಷ್ಟ ಆಗತ್ತೆ. ಆ ಭಗವಂತ ಇನ್ನೆಷ್ಟು ಬೃಹದಾಕಾರವಾಗಿರ್ಬೇಕು ಅಲ್ವಾ? ಆ ಭಗವಂತ ಅಂದ್ರೆ ಆ ಕಾರಣೋದಕಶಾಹಿ ವಿಷ್ಣುವಿನ ಶರೀರದಿಂದ ಕೋಟ್ಯಾಂತರ ಒಂದು ಬ್ರಹ್ಮಾಂಡವನ್ನೇ ನಮ್ಗೆ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಆತರ ಕೋಟ್ಯಾಂತರ ಬ್ರಹ್ಮಾಂಡಗಳು ಆ ಮಹಾವಿಷ್ಣುವಿನ ದೇಹದಿಂದ ಬರ್ತಾ ಇದೆ ಅಂತಂದ್ರೆ ನಮ್ಗೆ ಆ ಮಹಾವಿಷ್ಣು ಇನ್ನೆಷ್ಟು ಬೃಹತ್ತಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅದನ್ನ ಕಲ್ಪನೆ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಅಲ್ವಾ? ಸೊ ಅದಕ್ಕೆ ಆ ಭಗವಂತನ ಅಚಿಂತ್ಯ ಶಕ್ತಿನ ನಮ್ಗೆ ಇಲ್ಲಿ ಚಿತ್ರಕೇತು ಮಹಾರಾಜ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥವನ್ನು ತಿಳ್ಕೊಂಡಂತೆ. ಹರೇ ಕೃಷ್ಣ. ಯಾರಾದ್ರೂ ಒಬ್ರು ಓದಿ ಭಾವಾರ್ಥವನ್ನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧರ್ಮ ಸಂಹಿತೆಯಲ್ಲಿ 5.33 ಹೀಗೆಂದು ಹೇಳಿದೆ: ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಆದ್ಯಂ ಪುರಾಣಂ ಪುರುಷಂ ನವ ಯೌವನಂ ಚ ವೇದೇಶ ದುರ್ಲಭಂ ಅದುರ್ಲಭಂ ಆತ್ಮಭಕ್ತೌ ಗೋವಿಂದಂ ಆದಿಪುರುಷಂ ತಂ ಅಹಂ ಭಜಾಮಿ. ದೇವೋತ್ತಮ ಪರಮ ಪುರುಷನಾದ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ಅವನು ಮೂಲ ಪುರುಷ, ಪರಾತ್ಪರನು, ಅಸ್ಖಲಿತ, ಆದಿ ಇಲ್ಲದವನು, ಮಿತಿ ಇಲ್ಲದ ರೂಪಗಳಲ್ಲಿ ಮಾತಾಜಿ ಕರ್ಸರ್ ಮಾತಾಜಿ. ಓಕೆ ಮಾತಾಜಿ. ಮಿತಿ ಇಲ್ಲದ ರೂಪಗಳಲ್ಲಿ ವಿಸ್ಕೃತನಾದರೂ ಮೂಲ ರೂಪವು ಅದೇ, ಅತ್ಯಂತ ಪುರಾತನು, ಸದಾ ಯೌವನಶಾಲಿಯಂತೆ ಕಾಣುವಾತ. ಭಗವಂತನ ಇಂತಹ
ನಿರಂತರವಾದ ಆನಂದಪೂರ್ಣವಾದ ಸರ್ವಜ್ಞ ರೂಪಗಳು ಅತ್ಯಂತ ಶ್ರೇಷ್ಠರಾದ ವೇದ ವಿದ್ವಾಂಸರಿಗೆ ಕೂಡ ಅರ್ಥವಾಗುವುದು ದುಸ್ತರ. ಅದೇ ನಿರ್ಮಲರಾದ ಶುದ್ಧ ಭಕ್ತರಿಗೆ ಸದಾ ವ್ಯಕ್ತವಾಗಿರುತ್ತವೆ. ದೇವೋತ್ತಮ ಪರಮ ಪುರುಷನಿಗೆ ನಿಮಿತ್ತವಿಲ್ಲ, ಏಕೆಂದರೆ ಎಲ್ಲದಕ್ಕೂ ಅವನು ನಿಮಿತ್ತ. ಅವನು ಎಲ್ಲಾ ಕಾರ್ಯಕಾರಣಗಳಿಗೂ ಅತೀತನು. ಆತನು ನಿರಂತರವಾಗಿ ಅಸ್ತಿತ್ವದಲ್ಲಿರುವವನು. ಇನ್ನೊಂದು ಶ್ಲೋಕದಲ್ಲಿ ಬ್ರಹ್ಮ ಸಂಹಿತೆಯು ಹೇಳುತ್ತದೆ, ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ. ಭಗವಂತನು ಬೃಹತ್ ಬ್ರಹ್ಮಾಂಡದಲ್ಲಿಯೂ ಇದ್ದಾನೆ, ಸಣ್ಣ ಅಣುವಿನಲ್ಲೂ ಕೂಡ ಇರುವನು. ಅಣುವಾಗಿ ಅಥವಾ ಬೃಹತ್ ವಿಶ್ವವಾಗಿ ಭಗವಂತನ ಅವರೋಹಣವು ಅವನಿಲ್ಲದೆ ವಸ್ತುತಃ ಏನೊಂದು ಅಸ್ತಿತ್ವದಲ್ಲಿ ಇಲ್ಲರಾರದೆಂದು ಸೂಚಿಸುತ್ತದೆ. ಆಮ್ಲಜನಕ ಮತ್ತು ಜಲಜನಕದ ಸಂಯೋಗದಿಂದ ನೀರು ಉಂಟಾಗುತ್ತದೆಂದು ವಿಜ್ಞಾನಿಗಳು ಹೇಳುತ್ತಾರೆ. ಆದರೆ ಅಗಾಧವಾದ ಕಡಲನ್ನು ನೋಡಿದಾಗ ಈ ಪ್ರಮಾಣದ ಆಮ್ಲಜನಕ ಮತ್ತು ಜಲಜನಕ ಇಲ್ಲಿಂದ ಬಂದಿರಬಹುದೆಂದು ವಿಸ್ಮಿತರಾಗುತ್ತಾರೆ. ಎಲ್ಲವೂ ರಾಸಾಯನಿಕಗಳಿಂದ ಬಂದದ್ದಾದರೂ ಇಲ್ಲಿಂದ ಅದು ಅವರಿಗೆ ತಿಳಿಯದು. ಎಲ್ಲಾ ಕಾರಣಗಳಿಗೂ ಕಾರಣಕರ್ತನಾದ್ದರಿಂದ ದೇವೋತ್ತಮ ಪರಮ ಪುರುಷನು ರಾಸಾಯನಿಕ ವಸ್ತುಗಳ ಅಪಾರ ರಾಶಿಯನ್ನು ಸೃಷ್ಟಿಸಿ ಅವುಗಳ ವಿಕಾಸಕ್ಕೆ ತಕ್ಕ ಸಂದರ್ಭವನ್ನು ನಿರ್ಮಿಸಬಹುದು. ನಾವು ನೋಡುತ್ತಿರುವ ಹಾಗೆ ರಾಸಾಯನಿಕ ವಸ್ತುಗಳನ್ನು ಜೀವಿಗಳೇ ನಿರ್ಮಿಸುತ್ತಿದ್ದಾರೆ. ಉದಾಹರಣೆಗೆ, ನಿಂಬೆಯ ಗಿಡ ಒಂದು ಟನ್ನುಗಟ್ಟಲೆ ಸಿಟ್ರಿಕ್ ಆಮ್ಲವನ್ನು ಉತ್ಪಾದಿಸುತ್ತದೆ. ನಿಂಬೆಯ ಗಿಡಕ್ಕೆ ಸಿಟ್ರಿಕ್ ಆಮ್ಲವು ಕಾರಣವಲ್ಲ, ಬದಲಿಗೆ ಗಿಡವೇ ಸಿಟ್ರಿಕ್ ಆಮ್ಲಕ್ಕೆ ಕಾರಣ. ಅದೇ ರೀತಿ ದೇವೋತ್ತಮ ಪರಮ ಪುರುಷನು ಎಲ್ಲದಕ್ಕೂ ಕಾರಣನು. ಸಿಟ್ರಿಕ್ ಆಮ್ಲವನ್ನು ಉತ್ಪಾದಿಸುವ ನಿಂಬೆಯ ಗಿಡಕ್ಕೆ ಅವನೇ ಕಾರಣನು. ಬೀಜಾಮಾಂ ಸರ್ವಭೂತಾನಾಂ. ಜಗತ್ತಿನ ಆವಿರ್ಭಾವಕ್ಕೆ ಕಾರಣವಾದ ಮೂಲ ಶಕ್ತಿಗಳು ರಾಸಾಯನಿಕಗಳಲ್ಲಿಲ್ಲ, ಅವು ದೇವೋತ್ತಮ ಪರಮ ಪುರುಷನಲ್ಲಿವೆ ಎಂಬುದನ್ನು ಭಕ್ತರು ಕಾಣಬಹುದಾಗಿದೆ. ಎಲ್ಲಾ ರಾಸಾಯನಿಕ ಪದಾರ್ಥಗಳಿಗೂ ಅವನೇ ಕಾರಣನು. ಪ್ರತಿಯೊಂದರ ಮಾತಾಜಿ. ಅಶ್ವಿನಿ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದ್ತೀರಾ? ಡಿವೋಟಿ ಯಾರಾದ್ರೂ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರತಿಯೊಂದರ ಕಾರ್ಯಕಾರಣವು ಭಗವಂತನೇ ಆಗಿದ್ದಾನೆ. ಏನೊಂದೋ ವ್ಯಕ್ತವಾಗುವುದು ಅವನ ಶಕ್ತಿಯಿಂದ. ಎಲ್ಲವೂ ಲಯವಾದಾಗ ಅಥವಾ ಕರಗಿ ಹೋದಾಗ ಮೂಲ ಶಕ್ತಿಯು ಭಗವಂತನಲ್ಲಿಯೇ ಲೀನವಾಗುತ್ತದೆ. ಆದ್ದರಿಂದ ಮೇಲಿನ ಶ್ಲೋಕವು ಆದಾವಂತೆ ಅಪಿ ಚ ಸತ್ವಾನಾಂ ಏವಂ ತದ್ ಏವಾಂತರಾಲೇ ಅಪಿ ಎಂದು ಹೇಳಿದೆ. ಧ್ರುವಂ ಎನ್ನುವ ಶಬ್ದಕ್ಕೆ ಶಾಶ್ವತ ಎಂದು ಅರ್ಥ. ಶಾಶ್ವತವಾದ ನೈಜತೆಯೇ ಕೃಷ್ಣ. ಈ ಜಗತ್ತಿನ ವ್ಯಕ್ತರೂಪವಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅಹಂ ಆದಿರ್ ಇಹಿ ದೇವಾನಾಂ ಹಾಗೂ ಮತ್ತಃ ಸರ್ವಂ ಪ್ರವರ್ತತೆ. ಕೃಷ್ಣನೇ ಎಲ್ಲದರ ಮೂಲ ಕಾರಣನು. ಕೃಷ್ಣನು ಮೂಲ ಪುರುಷನೆಂದು ಅರ್ಜುನನು ಗುರುತಿಸಿದನು. ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಬ್ರಹ್ಮ ಸಂಹಿತೆಯು ಕೃಷ್ಣನನ್ನು ಮೂಲ ಪುರುಷನೆಂದು ವರ್ಣಿಸಿದೆ. ಗೋವಿಂದಂ ಆದಿಪುರುಷಂ. ಆದಿ, ಅಂತ್ಯ ಮತ್ತು ಮಧ್ಯಸ್ಥ ಈ ಸ್ಥಿತಿಗಳಲ್ಲಿ ಕೃಷ್ಣನೇ ಎಲ್ಲ ಕಾರಣಗಳಿಗೂ ಮೂಲ ಕಾರಣನು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಭಾವಾರ್ಥವನ್ನ ನೋಡೋಣಂತೆ. ಸೊ ಭಾವಾರ್ಥ ಶಿಲ ಪ್ರಭುಪಾದ ಅವರಿಂದ. ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಬ್ರಹ್ಮ ಸಂಹಿತೆಯಲ್ಲಿ 5.33 ಹೀಗೆಂದು ಹೇಳಿದೆ: ಅದ್ವೈತಮಚ್ಯುತಂ ಅನಾದಿಂ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೌ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಲ್ವಾ? ಅವರು ಬ್ರಹ್ಮ ಸಂಹಿತೆಯಲ್ಲಿ ಭಗವಂತನನ್ನ ಕುರಿತಾಗಿ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ. ಯಾಕಂದ್ರೆ ಬ್ರಹ್ಮನಿಗೆ ಆ ಭಗವಂತನ ದರ್ಶನ ಆಗಿದೆ ಅಲ್ವಾ? ಸೊ ಆ ಸೃಷ್ಟಿಗಿನ್ನ ಮುಂಚೆ ಅವರು ಭಗವಂತನನ್ನ ಕುರಿತು 1000 ವರ್ಷಗಳ ಕಾಲ ತಪಸ್ಸು ಮಾಡಿದಾಗ ಆ ಭಗವಂತ ಅಲ್ಲಿ ಆತ್ಮದಲ್ಲಿ ಅವ್ರಿಗೆ ಗೋಚರಿಸ್ತಾರೆ. ಅಂದ್ರೆ ಅವ್ರ ಹೃದಯದಲ್ಲಿ ಅವರು ಗೋಚರಿಸ್ತಾರೆ. ಮತ್ತೆ ಅವರು ವೈಕುಂಠವನ್ನ ಅವರು ದರ್ಶನ ಮಾಡ್ತಾರೆ ಬ್ರಹ್ಮ ಅಲ್ವಾ? ಅವರು ಆ ಕಮಲದ ಮೇಲೆ ಇರ್ತಾರೆ, ಆದ್ರೆ ವೈಕುಂಠದ ದರ್ಶನವನ್ನ ಅವ್ರು ಮಾಡ್ತಾರೆ. ಸೊ ಆಗ ಅವ್ರಿಗೆ ಭಗವಂತನ ಬಗ್ಗೆ ಎಲ್ಲವೂ ಗೊತ್ತಾಗುತ್ತೆ ಅಲ್ವಾ? ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಸೊ ಭಗವಂತನ ಲೋಕಕ್ಕೆ ಹೋಗಿ ವಾಪಸ್ ಬಂದವ್ರು ಯಾರು ಇಲ್ಲ ಅಲ್ವಾ? ಭಗವಂತನೇ ಆದಿ ಪುರುಷ. ಅವನನ್ನ ಅರ್ಥ ಮಾಡ್ಕೊಂಡವ್ರು ಯಾರು ಇಲ್ಲ, ಮಾಡ್ಕೊಂಡಿರೋರು ಯಾರು ಇಲ್ಲ. ದೇವತೆಗಳಿಗೂ ಸಹ ಗೊತ್ತಿಲ್ಲ, ಋಷಿ ಮುನಿಗಳಿಗೂ ಸಹ ಪರಿಪೂರ್ಣವಾಗಿ ಗೊತ್ತಿಲ್ಲ ಅಲ್ವಾ ಭಗವಂತನ ಬಗ್ಗೆ. ಸೊ ಇವಾಗ ಭಗವಂತನನ್ನ ಈಗ ಬ್ರಹ್ಮ ಅವರು ದರ್ಶನ ಮಾಡಿದ್ದಾರೆ, ಆ ವೈಕುಂಠದಲ್ಲಿ ನೋಡಿದ್ದಾರೆ. ಸೊ ಅದಕ್ಕೆ ಭಗವಂತನನ್ನ ಕುರಿತಾಗಿ ಅವರು ಅಲ್ಲಿ ಸ್ತುತಿಯನ್ನ ಮಾಡ್ತಾ ಇದ್ದಾರೆ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅವರು? ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ವೈತ ಅಂತಂದ್ರೆ ಅಲ್ಲಿ ಯಾವುದೇ ಒಂದು ದ್ವಂದ್ವತೆ ಅನ್ನೋದು ಇಲ್ಲ ಅಲ್ವಾ? ಇವಾಗ ಹೇಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ ನಮ್ಗೆ ಅಂದ್ರೆ, ಇವಾಗ ನಾನು ಮಾತಾಡ್ತಾ ಇದ್ದೀನಿ, ನಾನ್ ಮಾತಾಡ್ತಿದ್ರೆ
ನಾನು ಮತ್ತೆ ನನ್ನ ಮಾತು, ಆ ಮಾತನ್ನೋದು ನಂದು ಒಂದು ಶಕ್ತಿ ಅಲ್ವಾ. ಸೊ ಇಲ್ಲಿ ನಾನ್ ಮಾಡೋ ಕೆಲ್ಸವನ್ನ ನನ್ನ ಮಾತು ಮಾಡೋದಿಲ್ಲ. ಅಥವಾ ನಂದೊಂದು ಚಿತ್ರ ತೆಗೆದ್ರೆ, ನಂದೊಂದು ಫೋಟೋ ತೆಗೆದ್ರೆ ಆ ಫೋಟೋ ಬಂದು ನನ್ನ ವಿಸ್ತರಣೆ ಅಲ್ವಾ. ನಾನು ನನ್ನ ಆ ಫೋಟೋದಲ್ಲಿರೋದು ನಾನೇನೆ. ಆದ್ರೆ ನಾನ್ ಮಾಡುವಂತ ಕೆಲಸವನ್ನ ನನ್ನ ಫೋಟೋ ಮಾಡೋದಿಲ್ಲ ಅಲ್ವಾ. ಆದ್ರೆ ಭಗವಂತ ಹಾಗಲ್ಲ. ಆ ಭಗವಂತಂದು ಎಷ್ಟೇ ವಿಸ್ತರಣೆಗಳಿರ್ಲಿ, ಇವಾಗ ನಾವು ನೋಡ್ತಾ ಇದೀವಿ ಎಷ್ಟು ಅನಂತ ವಿಸ್ತರಣೆಗಳಿದೆ ಅಂತ ನಾವು ಮುಂದೆನೂ ನಾವು ತಿಳ್ಕೊತೀವಿ. ಅನಂತ ವಿಸ್ತರಣೆಗಳು ಆ ಭಗವಂತ ಏನ್ ಮಾಡ್ತಾರೋ ಅದನ್ನೇ ಆ ವಿಸ್ತರಣೆಗಳು ಮಾಡ್ತಾರೆ. ಅಂದ್ರೆ ಅಲ್ಲಿ ದ್ವಂದ್ವತೆ ಅನ್ನೋದು ಇಲ್ಲ ಆ ಭಗವಂತನಲ್ಲಿ. ಅದಕ್ಕೆ ನಾವು ನೋಡಿದ್ವಿ ಅಲ್ವಾ, ಪ್ರಭುಪಾದ್ರವರು ಅಮೆರಿಕಾಗೆ ಹೋದಾಗ ಅವರು ಕೇಳ್ತಾರೆ, ಯಾಕೆ ನಾವಿಲ್ಲಿ ಕೃಷ್ಣ ಕೃಷ್ಣ ಅಂತಾನೆ ಹೇಳ್ಬೇಕು, ನಾವು ಬೇರೆ ಏನನ್ನಾದ್ರೂ ಹೇಳ್ಬೋದಲ್ಲ ಅಂತ ಹೇಳಿದಾಗ, ಆಯ್ತು ನೀವು ಹೇಳಿ, ನೀವು ಜಾನ್ 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 ಅಂತ ಹೇಳ್ಬಿಟ್ಟು ನೀವು ಜಪ ಮಾಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ. 10 ನಿಮಿಷ ಆಗಿದ ತಕ್ಷಣ ನಿಮ್ಗೆ ಬೋರ್ ಆಗೋಗುತ್ತೆ. ಆದ್ರೆ ಕೃಷ್ಣನ ನಾಮ ಆತರ ಅಲ್ಲ. ಕೃಷ್ಣ ಮತ್ತೆ ಅವರ ನಾಮ ಅಭಿನ್ನ, ಅದ್ರಲ್ಲಿ ಏನು ವ್ಯತ್ಯಾಸನೇ ಇಲ್ಲ. ನಾವು ಆ ದೇವೋತ್ತಮ ಪರಮಪುರುಷ ಆ ವ್ಯಕ್ತಿಯಾಗಿ ನಮ್ಮ ಮುಂದೆ ಬಂದು ನಿಂತ್ಕೊಂಡ್ರೆ ಅವ್ರಿಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಶಕ್ತಿ ಆ ಭಗವಂತನ ನಾಮಕ್ಕೂ ಇದೆ ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡಿಸ್ತಾರೆ. ಇವಾಗ ನಾವು ಕೃಷ್ಣನ ಹೆಸರುಗಳನ್ನ ಬಿಟ್ಟು ಬೇರೆ ಇನ್ ಯಾವುದೇ ಒಂದು ಹೆಸರನ್ನ ನಾವು ನಿರಂತರವಾಗಿ ಸ್ಮರಣೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯನೇ ಆಗೋದಿಲ್ಲ. ನಮ್ಗೆ ಬೋರ್ ಹೋಗ್ಬಿಡುತ್ತೆ, ಅದರ ರಸ ನಮ್ಗೆ ಸಿಗೋದಿಲ್ಲ. ಆದ್ರೆ ಭಗವಂತನ ನಾಮ ಆತರ ಅಲ್ಲ. ಭಗವಂತನ ನಾಮ ಮತ್ತೆ ಭಗವಂತ ಅವೆರಡನ್ನು ಸಹ ಒಂದೇ, ಅಭಿನ್ನ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಸ್ತಾರೆ ಪ್ರಭುಪಾದ್ರು. ಸೊ ಅದೇ ತರ ಇಲ್ಲಿ ಅದ್ವೈತಂ ಅಂದ್ರೆ ಭಗವಂತ ಅವರು ದ್ವಂದ್ವತೆಗೆ ಒಳಗಾಗಿಲ್ಲ, ಅವರು ಒಂದೇ. ಅವರ ನಾಮ ರೂಪ ಗುಣ ಲೀಲೆಗಳು ಅವೆಲ್ಲವೂ ಸಹ ಒಂದೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಚ್ಯುತಂ, ಅವ್ರಿಗೆ ಚ್ಯುತಿ ಅನ್ನೋದು ಇಲ್ಲ ಅಲ್ವಾ. ಅವರು ಏನು ನಾಶವಾಗಿ ಹೋಗೋದಿಲ್ಲ. ಇವಾಗ ನನ್ನ ಹತ್ರ ಏನಾದ್ರೂ ಒಂದು ಆಪಲ್ ಇದ್ರೆ, ಒಂದು ಸೇಬಿನ ಹಣ್ಣಿದ್ರೆ, ನಾನು ಅದನ್ನ ಯಾರಿಗಾದ್ರೂ ಕೊಟ್ರೆ ನನ್ನ ಹತ್ರ ಇರೋ ಒಂದು ಆಪಲ್ ಅದು ನನ್ನ ಹತ್ರ ಇಲ್ದಂಗ ಆಗೋಗ್ಬಿಡುತ್ತೆ ಅಲ್ವಾ. ಆದ್ರೆ ಭಗವಂತ ಆತರ ಅಲ್ಲ. ನಾವು ನೋಡಿದೀವಿ ಅಲ್ವಾ ಈಶೋಪನಿಷತ್ತಲ್ಲಿ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾ ವಶಿಷ್ಯತೆ ಅಲ್ವಾ. ಅವರು ಪರಿಪೂರ್ಣವಾಗಿದ್ದಾರೆ. ಅವರಿಂದ ಬರೋದೆಲ್ಲವೂ ಸಹ ಪರಿಪೂರ್ಣವಾಗಿದೆ. ಆ ಪರಿಪೂರ್ಣವಾಗಿರೋದು ಅವರಿಂದ ಹೊರಗಡೆ ಬಂದಾಗ್ಲೂ ಸಹ, ಅದನ್ನ ಕೊಟ್ಮೇಲೂ ಸಹ, ಪರಿಪೂರ್ಣವಾಗಿರೋದನ್ನ ಅವ್ರು ಕೊಟ್ಮೇಲೂ ಸಹ ಅವರು ಪರಿಪೂರ್ಣವಾಗಿ ಉಳಿತಾರೆ ಅಲ್ವಾ. ನಾವ್ ಅದನ್ನ ತಿಳ್ಕೊಂಡ್ವಿ. ಮತ್ತೆ ಅವ್ರಿಗೆ ಅಂದ್ರೆ ಅದೇನೆ, ಅವರು ಚ್ಯುತಿ ಇಲ್ಲ, ಅವ್ರಿಗೆ ನಾಶ ಆಗೋದಿಲ್ಲ. ಅವರು ಅಚ್ಯುತಂ. ಮತ್ತೆ ಅನಾದಿಂ ಅಲ್ವಾ, ಇವರು ಅನಾದಿ ಕಾಲದಿಂದ ಅವರು ಇದ್ದಾರೆ. ಸೊ ಇವಾಗ ನಮ್ಗೆಲ್ಲ ಆದ್ರೆ ಇವಾಗ ಏನು ನಾವು ಬರ್ತ್ಡೇ ಮಾಡ್ಕೋತೀವಿ. ಇವಾಗ ಯಾರಿಗೆ ಹುಟ್ಟು ಅಂತ ಇರುತ್ತೋ ಅವ್ರಿಗೆ ಸಾವಂತ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ಆದ್ರೆ ಭಗವಂತನಿಗೆ ಆ ಹುಟ್ಟು ಅನ್ನೋದು ಇಲ್ಲ. ಹುಟ್ಟು ಅನ್ನೋದು ಇಲ್ಲ ಅಂದ್ಮೇಲೆ ಅವ್ರಿಗೆ ಸಾವನ್ನೋದು ಇಲ್ಲ. ಅವರು ಅನಾದಿ ಕಾಲದಿಂದ ಅವರು ಇದ್ದಾರೆ. ಅನಂತ ರೂಪಂ ಅಲ್ವಾ, ಅವರ ರೂಪ ಒಂದಲ್ಲ ಎರಡಲ್ಲ, ನಾವು ನೋಡಿದ್ವಿ ಅಲ್ವಾ, ಅನಂತ ರೂಪಗಳಿದೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಭಗವಂತನ ಗುಣಗಾನವನ್ನ ಆ ಅನಂತ ಶೇಷ, ಅವ್ರಿಗೆ ಅನಂತ ಶೇಷನಿಗೆ ಒಂದು ಬಾಯಿ ಇಲ್ಲ, ಅವ್ರಿಗೆ ಸಾವಿರಾರು ಬಾಯಿಗಳಿದೆ. ಆ ಸಾವಿರಾರು ಬಾಯಿಗಳಿಂದ ಅವರು ಅನಾದಿ ಕಾಲದಿಂದ ಅವರು ಭಗವಂತನನ್ನ ಹೊಗಳ್ತಾನೆ ಬಂದಿದ್ದಾರೆ. ಹೊಗಳ್ತಾ ಬಂದಿದ್ರು ಸಹ ಇಲ್ಲಿ ತನಕ ಅದು ಮುಗ್ದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಅವರ ಭಗವಂತನ ರೂಪಗಳು, ಅವರ ಲೀಲೆಗಳು ಅನಂತವಾಗಿದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ಯಂ, ಸೊ ಅಂದ್ರೆ ಅವರು ಆದಿಯಲ್ಲಿ ಅಂದ್ರೆ ಆ ಮೂಲವಾಗಿ ಇರೋರು ಅವರೇನೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ, ನಮ್ಗೆ ಕಡಿಮೆ ಜ್ಞಾನ ಇದ್ರೆ ನಾವೇನ್ ಅನ್ಕೋತೀವಿ, ನಮ್ಮ ತಂದೆ ತಾಯಿನೇ ಹೈಯೆಸ್ಟ್ ಅಂತ ಅನ್ಕೋತೀವಿ, ಅವ್ರನ್ನ ಮೀರ್ಸಿರೋರು ಯಾರು ಇಲ್ಲ ಅಂತ ಅನ್ಕೋತೀವಿ. ಸ್ವಲ್ಪ ಬುದ್ಧಿ ಬಂದ್ಮೇಲೆ ನಮ್ಗೆ ಏನಾಗುತ್ತೆ ಗೊತ್ತಾಗತ್ತೆ, ಅವರೇ ಅಲ್ಲ, ಇನ್ನ ಅವರ ಮೇಲ್ಗಡೆ ಇನ್ನ ಅವ್ರ ಬಾಸ್ ಇದ್ದಾರೆ ಅಂತ ಗೊತ್ತಾಗತ್ತೆ. ಅದಾದ್ಮೇಲೆ ನಮ್ಗೆ ಗೊತ್ತಾಗತ್ತೆ ಚೀಫ್ ಮಿನಿಸ್ಟರ್ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಅದನ್ನ ಬಿಟ್ಟು ಇನ್ನ ಇವಾಗ ಈ ಜಗತ್ತನ್ನ ಕಾಯ್ತಾ ಇರುವಂತಹ, ಅಂದ್ರೆ ಈ ಜಗತ್ತಿನ ಸೃಷ್ಟಿಕರ್ತನಾದಂತಹ ಈ ಬ್ರಹ್ಮ ಇದ್ದಾರೆ ಅಂತ ಗೊತ್ತಾಗತ್ತೆ. ಸೊ ನಮ್ಗೆ ಅಷ್ಟೇ ಜ್ಞಾನ ಇದ್ರೆ ನಾವೇನ್ ಅನ್ಕೋತೀವಿ, ಓ ಬ್ರಹ್ಮನೇ ಎಲ್ಲದಕ್ಕಿಂತ ಹೈಯೆಸ್ಟ್ ಅನ್ಕೋತೀವಿ ಅಲ್ವಾ. ನಮ್ಗೆ ಇವಾಗ ಭಾಗವತಂಗೆ ಬಂದ್ಮೇಲೆ ನಮ್ಗೆ ಏನ್ ಗೊತ್ತಾಗಿದೆ, ಭಗವದ್ಗೀತೆಗೆ ಬಂದ್ಮೇಲೆ ಏನಂತ ಗೊತ್ತಾಗಿದೆ, ಆ ಬ್ರಹ್ಮನ ಜನನಕ್ಕೆ ಯಾರ ಕಾರಣ, ಗರ್ಭೋದಕಶಾಹಿ ವಿಷ್ಣು ಅಂತ ಗೊತ್ತಾಗಿದೆ. ಗರ್ಭೋದಕಶಾಹಿ ವಿಷ್ಣುವಿನ ವಿಸ್ತರಣೆಗೆ ಯಾರ ಕಾರಣ, ಕಾರಣೋದಕಶಾಹಿ ವಿಷ್ಣು ಅಂತ ನಮ್ಗೆ ಗೊತ್ತಾಗಿದೆ. ಕಾರಣೋದಕಶಾಹಿ ವಿಷ್ಣುವಿನ ಆ ವಿಸ್ತರಣೆಗೆ ಯಾರ ಕಾರಣ, ಸಂಕರ್ಷಣ ಅಂತ ಗೊತ್ತಾಗಿದೆ ಅಲ್ವಾ. ಸಂಕರ್ಷಣ ಯಾರಿಂದ ಬಂದಿದ್ದಾರೆ, ಎರಡನೇ ಸಂಕರ್ಷಣ ಯಾರಿಂದ ಬಂದಿದ್ದಾರೆ, ನಾರಾಯಣನಿಂದ. ನಾರಾಯಣ ಯಾರಿಂದ ಬಂದಿದ್ದಾರೆ, ಮೊದಲನೇ ಸಂಕರ್ಷಣನಿಂದ. ಮೊದಲನೇ ಸಂಕರ್ಷಣ ಯಾರಿಂದ ಬಂದಿದ್ದಾರೆ, ಅವರು ಬಲರಾಮನಿಂದ ಬಂದಿದ್ದಾರೆ. ಬಲರಾಮ ಯಾರಿಂದ ಬಂದಿದ್ದಾರೆ, ಕೃಷ್ಣ ಅಲ್ವಾ. ಇವಾಗ ಕೃಷ್ಣ ಮೂಲ ಪುರುಷ. ಸೊ ಅದಕ್ಕೇನೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಆದಿ ಪುರುಷ. ನಾವು ಮೂಲವನ್ನ ಹುಡ್ಕೊಂಡು ಹೋದ್ರೆ ಅದರ ಕೊನೆ ಎಲ್ಲಿ ಹೋಗುತ್ತೆ ಅಂತಂದ್ರೆ ಅದು ಕೃಷ್ಣನಲ್ಲಿಗೆ ಅದು ಕೊನೆ ಆಗತ್ತೆ. ಸೊ ಕೃಷ್ಣನೇ ಮೂಲ ಪುರುಷ. ಇವಾಗ ಕೃಷ್ಣನಿಗೆ ಯಾರಾದ್ರೂ ತಂದೆ ತಾಯಿ ಇದ್ದಾರೆ ಅಂತಂದ್ರೆ ಅವಾಗ ಕೃಷ್ಣ ಅವಾಗ ಆದಿ ಪುರುಷ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೆ ಭಗವಂತನಿಗೆ ಯಾರು ತಂದೆ ತಾಯಿ ಇಲ್ಲ, ಅವ್ರಿಗೆ ಹುಟ್ಟು ಅನ್ನೋದು ಇಲ್ಲ ಅಲ್ವಾ. ಅವರು ಮೂಲ ಪುರುಷ, ಆದಿ ಪುರುಷ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪುರಾಣ ಪುರುಷಂ ಅಲ್ವಾ, ಅವರು ಪುರಾತನವಾಗಿರುವಂತವ್ರು
ಅಲ್ವಾ, ಯಾಕಂದ್ರೆ ಅವರೇ ಮೊದಲು ಬಂದಿರೋರು. ಸೊ ಅದಕ್ಕೋಸ್ಕರ ಅವರು ಪುರಾತನವಾಗಿರೋರು, ಪುರಾಣ ಪುರುಷ ಅವರು. ಆದ್ರೆ ನಮ್ಗೆ ಇವಾಗ ಏನ್ ಅನ್ಸುತ್ತೆ, ಓ ಪುರಾಣ ಪುರುಷ ಅಂತಂದ್ರೆ ಹಾಗಾದ್ರೆ ಅವರು ತುಂಬಾ ಎಲ್ಲರಿಗಿನ್ನ ಮೊದಲು ಇರೋದ್ರಿಂದ ಅವ್ರಿಗೆ ತುಂಬಾ ವಯಸ್ಸಾಗಿದೆಯೇನೋ, ಅವ್ರಿಗೇನು ವಯಸ್ಸಾಗಿರೋರು ಅಂದ್ರೆ ನಾವ್ ಏನ್ ಯೋಚನೆ ಮಾಡ್ತೀವಿ, ಬಿಳಿ ಗಡ್ಡ ಬಂದಿರೋದು, ಬಿಳಿ ಕೂದ್ಲು ಅಲ್ವಾ, ದೇಹ ಎಲ್ಲ ಏನು ಕುಗ್ಗಿರೋ ಅಂತದ್ದು, ಮತ್ತೆ ಚರ್ಮ ಎಲ್ಲ ಸುಕ್ಕಾಗಿ ಹೋಗಿರುವಂತಹ ಒಂದು ಚಿತ್ರ ನಮ್ಗೆ ಜ್ಞಾಪಕ ಬರುತ್ತೆ. ಅದ್ ನೋಡಿದ್ರೆ ಇಲ್ಲಿ ಇವರು ಆದಿ ಪುರುಷ ಅಲ್ವಾ, ಎಲ್ಲರಿಗಿನ್ನ ಮುಂಚೆ ಇದ್ದವರು. ಹಾಗಾದ್ರೆ ಇವರು ತುಂಬಾ ವಯಸ್ಸಾಗಿದೆಯೇನೋ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ನೋಡಿ, ಅದನ್ನ ಯೋಚನೆ ಮಾಡ್ಲಿಕ್ಕೂ ನಮ್ಗೆ ಇಲ್ಲಿ ಬ್ರಹ್ಮ ಬಿಡ್ತಾ ಇಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ, ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತಾ ಇದಾರೆ, ನವ ಯೌವನಂಚ ಅಂತ ಹೇಳ್ತಾ ಇದಾರೆ ಅಲ್ವಾ. ಅವರು ಆದಿ ಪುರುಷ ಇರಬಹುದು, ಪುರಾಣ ಪುರುಷ ಇರ್ಬೋದು, ತುಂಬಾ ಪುರಾತನ ಇರ್ಬೋದು, ಆದ್ರೆ ನವ ಯೌವನಂಚ ಅಲ್ವಾ, ಅವ್ರು ಯಾವಾಗ್ಲೂ ನವ ಯೌವನದಲ್ಲೇ ಇರ್ತಾರೆ. ನಾವ್ ಇವಾಗ ಯಾವುದೇ ಒಂದು ಕೃಷ್ಣನ ಚಿತ್ರವನ್ನ ನೋಡಿದ್ರು ಸಹ ಅವ್ರಿಗೆ ಅವ್ರನ್ನ ಯಾವಾಗ್ಲೂ 16 ವರ್ಷದ ನವ ಯುವಕನ ತರನೇ ಅವ್ರು ಬರೀತಾರೆ ಅಲ್ವಾ. ಇವಾಗ ನಾವು ಬ್ರಹ್ಮನನ್ನ ನೋಡಿದ್ವಿ, ಬ್ರಹ್ಮನಿಗೆ ನಾವು ಏನು ಬಿಳಿ ಗಡ್ಡ ಬಂದಿರೋದು, ವಯಸ್ಸಾಗಿರುವಂತಹ ಒಂದು ಚಿತ್ರವನ್ನ ನಾವು ನೋಡ್ತೀವಿ. ಯಾಕಂದ್ರೆ ನಮ್ಮ ಬ್ರಹ್ಮನಿಗೆ ವಿರಂಚಿಗೆ ಈಗ 50 ವರ್ಷ ಆಗಿದೆ ಅಲ್ವಾ. ಅದಕ್ಕೆ ಬ್ರಹ್ಮನ ಚಿತ್ರವನ್ನ ನೋಡಿದಾಗ ನಮ್ಗೆ ಒಂದ್ ಸ್ವಲ್ಪ ವಯಸ್ಸಾಗಿರುವಂತಹ ಒಂದು ಬ್ರಹ್ಮನನ್ನ ನಾವು ನೋಡ್ತೀವಿ. ಆದ್ರೆ ಕೃಷ್ಣ ಆತರ ಅಲ್ಲ, ಅವ್ರು ಯಾವಾಗ್ಲೂ ನವ ಯೌವನದಲ್ಲೇ ಇರ್ತಾರೆ ಅಲ್ವಾ. ಅವರು ಕಾಲಕ್ಕೆ ಅವರು ಒಳಗಾಗಿಲ್ಲ, ಅವರು ಕಾಲಾತೀತ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು, ಅವರು ನವ ಯೌವನಂಚ. ಸೊ ವೇದೇಶು ದುರ್ಲಭಂ ಅದುರ್ಲಭಂ ಅಂತ ಹೇಳ್ತಾ ಇದಾರೆ. ಸೊ ಇವಾಗ ವೇದಗಳನ್ನ ಓದಿದ್ರೆ ನಮ್ಗೆ ಕೃಷ್ಣ ಏನ್ ಹೇಳಿದ್ರು, 15.15 ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮಾಪೋಹನಂಚ ವೇದೇಶ್ಚ ಸರ್ವೇರ್ ಅಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ ಅಂತ ಹೇಳಿದ್ರು ಅಲ್ವಾ. ನಾವು ವೇದಗಳನ್ನೆಲ್ಲ ತಿಳ್ಕೊಂಡ್ಮೇಲೆ ಅರ್ಥ ಮಾಡ್ಕೋಬೇಕಾಗಿರೋದೇನು, ಕೃಷ್ಣನನ್ನೇ ಅಂತ ನಮ್ಗೆ ಹೇಳಿದ್ರು ಅಲ್ವಾ. ಆದ್ರೆ ವೇದಗಳಿಂದ ನಾವೇನಾದ್ರೂ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಹೋದ್ರೆ ನಮ್ಗೆ ಎಷ್ಟು ಗೊತ್ತಾಗತ್ತೆ ಅಂತಂದ್ರೆ, ಕೃಷ್ಣ ನಿರಾಕಾರಿ ಅಂತ ಗೊತ್ತಾಗತ್ತೆ, ಅವರು ಒಂದು ಶಕ್ತಿ ಅಥವಾ ಒಂದು ಬೆಳಕು ಅಂತ ಗೊತ್ತಾಗುತ್ತೆ ಹೊರತು ಕೃಷ್ಣನನ್ನ ನಾವು ಆ ಭಗವಾನ್ ಹಂತದಲ್ಲಿ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಿದ್ರೆ, ಆತ್ಮ ಭಕ್ತವು ಅಂದ್ರೆ ಕೃಷ್ಣನ ಭಕ್ತರಿಂದ ಮಾತ್ರ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಕೃಷ್ಣ ಒಬ್ಬ ವ್ಯಕ್ತಿ, ಅವನು ಭಗವಾನ್ ರೂಪದಲ್ಲಿ ಇದ್ದಾನೆ, ಅಂದ್ರೆ ಶ್ಯಾಮ ಸುಂದರ ರೂಪದಲ್ಲಿದ್ದಾರೆ. ಅವ್ರಿಗೂ ಸಹ ನಮ್ ತರನೇ ಭಾವನೆಗಳಿದೆ. ಅವರು ಒಬ್ಬ ವ್ಯಕ್ತಿ ಅಂತ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಭಗವಂತನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ, ನಾವು ಈ ಗುರು ಪರಂಪರೆಯಲ್ಲಿ ಮಾತ್ರನೇ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಆತ್ಮ ಭಕ್ತವು, ಆ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಆ ಭಕ್ತರಿಂದ ಮಾತ್ರನೇ ಆ ಭಗವಂತನನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ವೇದಗಳಲ್ಲಿ ನಮ್ಗೆ ಭಗವಂತ ನಮ್ಗೆ ಸಿಗೋದಿಲ್ಲ, ದುರ್ಲಭ, ಅತಿ ದುರ್ಲಭ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಬ್ರಹ್ಮ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಆ ಗೋವಿಂದ ಆದಿ ಪುರುಷ, ಅಂತಹ ಗೋವಿಂದನನ್ನ ನಾನು ನಮಸ್ಕಾರ ಮಾಡ್ತಾ ಇದೀನಿ, ಭಜಿಸ್ತಾ ಇದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾರೆ. ಸೊ ಇವಾಗ ಅದನ್ನೇ ಇಲ್ಲಿ ಪ್ರಭುಪಾದರು ನಮ್ಗೆ ಈ ಭಾವಾರ್ಥದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷನಾದ ಗೋವಿಂದನನ್ನು, ಕೃಷ್ಣನನ್ನು ನಾನು ಪೂಜಿಸುತ್ತೇನೆ. ಸೊ ಅಂತಹ ಗೋವಿಂದನನ್ನ ನಾನು ಪೂಜಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾರೆ. ಅವನು ಮೂಲ ಪುರುಷ, ಪರಾತ್ಪರನು, ಅಸ್ಖಲಿತ, ಅವನಿಗೆ ನಾಶ ಅನ್ನೋದು ಇಲ್ಲ, ಆದಿ ಇಲ್ಲದವನು, ಮಿತಿ ಇಲ್ಲದ ರೂಪಗಳಲ್ಲಿ ವಿಸ್ತೃತನಾದರೂ ಮೂಲ ರೂಪವು ಅದೇ ಅಲ್ವಾ. ಅವರು ಹಲವಾರು ರೂಪದಲ್ಲಿ ಇದ್ರೂ ಸಹ ಅವರ ಮೂಲ ರೂಪ ಯಾವುದು, ಆ ಕೃಷ್ಣನ ರೂಪ, ಶ್ಯಾಮ ಸುಂದರ ರೂಪ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಪುರಾತನನು, ಸದಾ ಯೌವನಶಾಲಿಯಂತೆ ಕಾಣುವಾತ ಅಲ್ವಾ. ಅವನು ಪುರಾತನ ಆದ್ರೂ ಸಹ ಅವನು ಯೌವನದಲ್ಲೇ ಇರೋ ತರ ಅವನು ಕಾಣ್ತಾನೆ. ಭಗವಂತನ ಇಂತಹ ನಿರಂತರವಾದ ಆನಂದಪೂರ್ಣವಾದ ಸರ್ವಜ್ಞ ರೂಪಗಳು ಅತ್ಯಂತ ಶ್ರೇಷ್ಠರಾದ ವೇದ ವಿದ್ವಾಂಸರಿಗೂ ಕೂಡ ಅರ್ಥವಾಗುವುದು ದುಸ್ತರ ಅಲ್ವಾ. ವೇದೇಶು ದುರ್ಲಭಂ ಅದುರ್ಲಭಂ ಅಂತ ಹೇಳ್ತಾ ಇದ್ದಾರೆ. ಸೊ ವೇದಾಂತಿಗಳಿಗೂ ಸಹ ಇದು ಅರ್ಥ ಆಗೋದಿಲ್ಲ. ಭಗವಂತನ ಈ ಆನಂದಪೂರ್ಣವಾದ ಈ ಸರ್ವಜ್ಞ ರೂಪವನ್ನ ಆ ಶ್ರೇಷ್ಠರಾದ ವೇದ ವಿದ್ವಾಂಸರಿಗೂ ಸಹ ಇದು ಅರ್ಥವಾಗೋದಿಲ್ಲ, ದುಸ್ತರ ಅಂತ ಹೇಳ್ತಾ ಇದ್ದಾರೆ. ಅದೇ ನಿರ್ಮಲರಾದ ಭಕ್ತರಿಗೆ, ಶುದ್ಧ ಭಕ್ತರಿಗೆ ಸದಾ ವ್ಯಕ್ತವಾಗಿರುತ್ತವೆ. ಸೊ ಭಗವಂತನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಶುದ್ಧ ಭಕ್ತರಿಗೆ ಮಾತ್ರನೇ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷನಿಗೆ ನಿಮಿತ್ತವಿಲ್ಲ ಅಲ್ವಾ. ನಮ್ಗೆ ಇವಾಗ ಒಂದು ಕಾರಣ ಇದೆ ಅಲ್ವಾ, ಇವಾಗ ನಮ್ಮ ಒಂದು ಹುಟ್ಟಿಗೆ ಕಾರಣ ಇದೆ, ಆದ್ರೆ ಭಗವಂತನಿಗೆ ಅದ್ ಯಾವುದೇ ಒಂದು ಕಾರಣ ಇಲ್ಲ. ಯಾಕಂದ್ರೆ ಅವನೇನೆ ಎಲ್ಲದಕ್ಕೂ ನಿಮಿತ್ತ, ಸಕಲ ಕಾರಣಗಳಿಗೆ ಅವನೇ ಕಾರಣನು ಅಲ್ವಾ. ಇವಾಗ ನಾವು ನೋಡಿದ್ವಿ, ಈಗ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಏನ್ ಹೇಳ್ತಾರೆ, ನೀನು ಯುದ್ಧವನ್ನ ಮಾಡು, ನಾನು ಇವ್ರನ್ನೆಲ್ಲ ನಾಶ ಮಾಡ್ಬೇಕು ಅಂತ ನಾನು ಯೋಜನೆಯನ್ನ ಮಾಡಿದೀನಿ, ನನ್ನ ಈ ಯೋಜನೆಗೆ ನೀನು ಒಂದು ನಿಮಿತ್ತ ಮಾತ್ರ, ಒಂದು ಆಯುಧ ಮಾತ್ರ ಅಂತ ಹೇಳ್ತಾರೆ ಅಲ್ವಾ. ಇವಾಗ ಹೇಗೆ ಡಾಕ್ಟರ್ ಆಪರೇಷನ್ ಮಾಡ್ಬೇಕಾದ್ರೆ ಆ ಬೇಡದ ಒಂದು ಭಾಗವನ್ನ ಆ ರೋಗಿಯಿಂದ ತೆಗ್ದಾಕ್ಬೇಕು, ರೋಗಿಯ ದೇಹದಿಂದ ತೆಗ್ದಾಕ್ಬೇಕು ಅಂತಂದ್ರೆ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡ್ತಾರೆ. ಅದೇ ತರನೇ ಈಗ ಈ ಅಧರ್ಮದಲ್ಲಿ ಇರುವಂತಹ ಈ ಎಲ್ಲ ಜನರನ್ನ ಈ ಜಗತ್ತಿನಿಂದ ಅವರು ಹೋಗ್ಲಾಡ್ಸ್ಲಿಕ್ಕೆ ಅರ್ಜುನನನ್ನ ಒಂದು ಆಯುಧವನ್ನಾಗಿ ಉಪಯೋಗಿಸ್ಕೊತಾ ಇದ್ದಾರೆ ಕೃಷ್ಣ ಅಲ್ವಾ.
ಸೊ ಇವಾಗ ಅರ್ಜುನ ಒಂದು ನಿಮಿತ್ತ ಮಾತ್ರ ಅಲ್ವಾ, ಅದರ ಯೋಜನೆಯನ್ನ ಮಾಡಿರೋದು ಕೃಷ್ಣ. ಆದ್ರೆ ಈ ಕೃಷ್ಣನ ಒಂದು ಅಸ್ತಿತ್ವಕ್ಕೆ ಯಾವುದೇ ಒಂದು ಕಾರಣ ಇಲ್ಲ, ನಿಮಿತ್ತವಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅವನು ಎಲ್ಲ ಕಾರ್ಯಕಾರಣಗಳಿಗೂ ಅತೀತನು, ಆತನು ನಿರಂತರವಾಗಿ ಅಸ್ತಿತ್ವದಲ್ಲಿ ಇರುವವನು ಅಲ್ವಾ. ಇವಾಗ ನಾವಾದ್ರೆ ಇವಾಗ ನಮ್ಮ ಈ ಎಷ್ಟು ಆಯಸ್ಸಿರುತ್ತೋ ಅದಾದ್ಮೇಲೆ ನಾವು ನಾಶವಾಗಿ ಹೋಗ್ತೀವಿ ಅಲ್ವಾ. ಆಮೇಲೆ ಮತ್ತೆ ನಾವು ಇನ್ನೊಂದು ದೇಹವನ್ನ ಪಡಿತೀವಿ. ಆದ್ರೆ ಭಗವಂತ ಆತರ ಇಲ್ಲ, ಅವರು ನಿರಂತರವಾಗಿ ಅವರು ಅಸ್ತಿತ್ವದಲ್ಲಿ ಇರುತ್ತಾರೆ. ಇನ್ನೊಂದು ಶ್ಲೋಕದಲ್ಲಿ ಬ್ರಹ್ಮ ಸಂಹಿತೆಯು ಹೇಳುತ್ತದೆ, ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ. ಭಗವಂತನು ಬೃಹತ್ ಬ್ರಹ್ಮಾಂಡದಲ್ಲಿಯೂ ಇದ್ದಾನೆ, ಸಣ್ಣ ಅಣುವಿನಲ್ಲಿಯೂ ಕೂಡ ಇರುವನು ಅಲ್ವಾ. ಪ್ರತಿಯೊಂದು ಕಣದಲ್ಲೂ ಸಹ ಅವರು ಇದ್ದಾರೆ. ಮತ್ತೆ ನಮ್ಗೆ ಗೊತ್ತಿರೋ ಹಾಗೇನೆ ಆ ಕಾರಣೋದಕಶಾಹಿ ವಿಷ್ಣುವಿನ ರೋಮದಿಂದ ಬರುವಂತಹ ಪ್ರತಿಯೊಂದು ಬ್ರಹ್ಮಾಂಡಲ್ಲೂ ಸಹ ಅವರು ಗರ್ಭೋದಕಶಾಹಿ ವಿಷ್ಣುವಾಗಿ ಅವರು ಪ್ರವೇಶ ಮಾಡ್ತಾರೆ ಅಲ್ವಾ. ಅವ್ರು ಇವಾಗ ಬೃಹತ್ ಬ್ರಹ್ಮಾಂಡದಲ್ಲೂ ಇದ್ದಾರೆ, ಮತ್ತೆ ಸಣ್ಣ ಸಣ್ಣ ಅಣುವಿನಲ್ಲೂ ಸಹ ಅವರು ಇರ್ತಾರೆ. ಅಣುವಾಗಿ ಅಥವಾ ಬೃಹತ್ ವಿಶ್ವವಾಗಿ ಭಗವಂತನ ಅವರೋಹಣವು ಅವನಿಲ್ಲದೆ ವಸ್ತುತಃ ಏನೊಂದು ಅಸ್ತಿತ್ವದಲ್ಲಿ ಇರಲಾರದೆಂದು ಸೂಚಿಸುತ್ತದೆ ಅಲ್ವಾ. ಭಗವಂತ ಇವಾಗ ಯಾವುದೇ ಒಂದು ವಸ್ತುವಿನ ಒಳಗಡೆ ಅವರು ಪ್ರವೇಶ ಪಡಿಲಿಲ್ಲ ಅಂತಂದ್ರೆ ಆ ಒಂದು ವಸ್ತು ಅಸ್ತಿತ್ವದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಲ್ವಾ. ಇವಾಗ ನಮ್ಮ ದೇಹದಿಂದ ಭಗವಂತ ಹೊರಟು ಹೋದ್ರೆ ಈ ದೇಹಕ್ಕೆ ಅಲ್ಲಿ ಜೀವಿ ಇದ್ರೂ ಸಹ ಅಲ್ಲಿ ಯಾವುದೇ ಒಂದು ಪ್ರಜ್ಞೆ ಅಥವಾ ಚಲನವಲನ ಏನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಹೇಗೆ ಆ ವಿಶ್ವದೊಳಗಡೆ ಗರ್ಭೋದಕಶಾಹಿ ವಿಷ್ಣು ಅವರು ಪ್ರವೇಶ ಮಾಡ್ಲಿಲ್ಲ ಅಂತಂದ್ರೆ ಆ ವಿಶ್ವದಲ್ಲಿ ಯಾವುದೇ ಒಂದು ಸೃಷ್ಟಿ ಕಾರ್ಯನೇ ಆಗ್ಲಿ, ಯಾವುದೇ ಒಂದು ಕ್ರಿಯೆ ಆಗ್ಲಿ ನಡೆಯೋದಿಲ್ಲ. ಆಮ್ಲಜನಕ ಮತ್ತು ಜಲಜನಕದ ಸಂಯೋಗದಿಂದ ನೀರು ಉಂಟಾಗುತ್ತದೆಂದು ವಿಜ್ಞಾನಿಗಳು ಹೇಳುತ್ತಾರೆ ಅಲ್ವಾ. ಇವಾಗ ನಮ್ಗೆ ಗೊತ್ತಿರಾಗನೆ ವಿಜ್ಞಾನಿಗಳು ಇವಾಗ ನೀರ್ ಹೇಗ್ ಬಂತು ಅಂದ್ರೆ ಅವ್ರು ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ, 2 ಹೈಡ್ರೋಜನ್ ಮಾಲಿಕ್ಯೂಲ್, 1 ಆಕ್ಸಿಜನ್ ಮಾಲಿಕ್ಯೂಲ್ ಅದು ಸಂಯೋಗಗೊಂಡು ನೀರ್ ಬಂತು ಅಂತ ಹೇಳ್ತಾರೆ ಅಲ್ವಾ. ಇವಾಗ ಸಮುದ್ರದಲ್ಲಿ ಎಷ್ಟು ನೀರಿರುತ್ತೆ ಅಲ್ವಾ. ಅಂದ್ರೆ ಅಷ್ಟೊಂದು ರಾಸಾಯನಿಕ ವಸ್ತುಗಳು ಒಂದಕ್ಕೊಂದು ಸಂಯೋಗಗೊಂಡು ಇವಾಗ ಅಲ್ಲಿ ನೀರ್ ಬಂದಿದೆ ಅಂತ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಆದ್ರೆ ಅವರು ಅದನ್ನ ಯೋಚನೆ ಮಾಡ್ತಾ ಇಲ್ಲ, ಈ ರಾಸಾಯನಿಕ ವಸ್ತುಗಳು ಎಲ್ಲಿಂದ ಬಂತು ಅಂತ ಅವ್ರು ಯೋಚನೆ ಮಾಡ್ತಾ ಇಲ್ಲ ವಿಜ್ಞಾನಿಗಳು. ಅದನ್ನ ಕೇಳಿದ್ರೆ ಅವ್ರಿಗೆ ಅದಕ್ಕೆ ಉತ್ತರ ಇಲ್ಲ ಅಲ್ವಾ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಆಮ್ಲಜನಕ ಮತ್ತು ಜಲಜನಕದ ಸಂಯೋಗದಿಂದ ನೀರು ಉಂಟಾಗುತ್ತದೆಂದು ವಿಜ್ಞಾನಿಗಳು ಹೇಳುತ್ತಾರೆ. ಆದರೆ ಅಗಾಧವಾದ ಕಡಲನ್ನು ನೋಡಿದಾಗ ಈ ಪ್ರಮಾಣದ ಆಮ್ಲಜನಕ ಮತ್ತು ಜಲಜನಕ ಎಲ್ಲಿಂದ ಬಂದಿರಬಹುದೆಂದು ವಿಸ್ಮಿತರಾಗುತ್ತಾರೆ. ಎಲ್ಲವೂ ರಾಸಾಯನಿಕಗಳಿಂದ ಉತ್ಪನ್ನವಾದವುಗಳೆಂದು ವಿಜ್ಞಾನಿಗಳು ತಿಳಿಯುತ್ತಾರೆ. ಆದರೆ ರಾಸಾಯನಿಕಗಳು ಬಂದದ್ದಾದ್ರೂ ಎಲ್ಲಿಂದ ಅದು ಅವರಿಗೆ ತಿಳಿಯದು. ಎಲ್ಲ ಕಾರಣಗಳಿಗೂ ಕಾರಣಕರ್ತನಾದ್ದರಿಂದ ದೇವೋತ್ತಮ ಪರಮಪುರುಷನು ರಾಸಾಯನಿಕ ವಸ್ತುಗಳ ಅಪಾರ ರಾಶಿಯನ್ನು ಸೃಷ್ಟಿಸಿ ಅವುಗಳ ವಿಕಾಸಕ್ಕೆ ತಕ್ಕ ಸಂದರ್ಭವನ್ನ ನಿರ್ಮಿಸಬಹುದು ಅಲ್ವಾ. ನಮಗೆ ಗೊತ್ತಿರೋ ಹಾಗೇನೆ ಭಗವಂತ ಅವರು 7ನೇ ಅಧ್ಯಾಯದಲ್ಲಿ, 9ನೇ ಅಧ್ಯಾಯದಲ್ಲಿ, 10ನೇ ಅಧ್ಯಾಯದಲ್ಲಿ ಅವರ ವಿಭೂತಿಗಳನ್ನ ಹೇಳ್ತಾರೆ ಅಲ್ವಾ. ಎಲ್ಲವೂ ಸಹ ಅವರಿಂದ ಬಂದಿದೆ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಕಾರಣ ಅವರೇ ಅಂತ ಹೇಳ್ತಾರೆ, ನನ್ನಿಂದನೇ ಬಂದಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ನಾವು ನೋಡ್ತಿರೋ ಹಾಗೇನೆ ರಾಸಾಯನಿಕ ವಸ್ತುಗಳನ್ನ ಜೀವಿಗಳೇ ನಿರ್ಮಿಸುತ್ತಿದ್ದಾರೆ. ಉದಾಹರಣೆಗೆ ನಿಂಬೆಯ ಗಿಡವೊಂದನ್ನು ಟನ್ನುಗಟ್ಟಲೆ ಸಿಟ್ರಿಕ್ ಆಮ್ಲವನ್ನ ಉತ್ಪಾದಿಸುತ್ತದೆ. ನಿಂಬೆಯ ಗಿಡಕ್ಕೆ ಸಿಟ್ರಿಕ್ ಆಮ್ಲವು ಕಾರಣವಲ್ಲ, ಬದಲಿಗೆ ಗಿಡವೇ ಸಿಟ್ರಿಕ್ ಆಮ್ಲಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಾವು ಸಹ ನೋಡಿದೀವಿ, ಇವಾಗ ಲ್ಯಾಬ್ ಅಲ್ಲಿ ಇವಾಗ ಸಿಟ್ರಿಕ್ ಆಸಿಡ್ ನ ಉತ್ಪತ್ತಿ ಮಾಡ್ತಾರೆ ವಿಜ್ಞಾನಿಗಳು ಅಲ್ವಾ. ಇವಾಗ ಇಲ್ಲೂ ಸಹ ಇವಾಗ ಯಾವ್ದಾದ್ರು ಒಂದು ನಿಂಬೆ ಗಿಡ ನೋಡಿದ್ರೆ ಆ ನಿಂಬೆ ಗಿಡದಿಂದ ಈಗ ಸಿಟ್ರಿಕ್ ಆಸಿಡ್ ಉತ್ಪತ್ತಿ ಆಗತ್ತೆ ಅಲ್ವಾ. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ನಿಂಬೆ ಗಿಡಕ್ಕೆ ಸಿಟ್ರಿಕ್ ಆಮ್ಲವು ಕಾರಣ ಅಲ್ಲ ಅಲ್ವಾ. ಸೊ ಸಿಟ್ರಿಕ್ ಆಮ್ಲ ನಿಂಬೆ ಗಿಡವನ್ನ ಸೃಷ್ಟಿ ಮಾಡಿಲ್ಲ ಅಲ್ವಾ, ನಿಂಬೆ ಗಿಡ ಸಿಟ್ರಿಕ್ ಆಮ್ಲವನ್ನ ಅದು ಉತ್ಪಾದಿಸ್ತಾ ಇದೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ದೇವೋತ್ತಮ ಪರಮಪುರುಷನು ಎಲ್ಲದಕ್ಕೂ ಕಾರಣನು. ಸಿಟ್ರಿಕ್ ಆಮ್ಲವನ್ನು ಉತ್ಪಾದಿಸುವ ನಿಂಬೆಯ ಗಿಡಕ್ಕೆ ಅವನೇ ಕಾರಣನು. ಸೊ ಇವಾಗ ಆ ಸಿಟ್ರಿಕ್ ಆಸಿಡ್ ಉತ್ಪತ್ತಿ ಮಾಡುವಂತಹ ನಿಂಬೆಯ ಗಿಡಕ್ಕೆ ಭಗವಂತ ಕಾರಣ. ಬೀಜಂ ಮಾಂ ಸರ್ವಭೂತಾನಾಂ, ಜಗತ್ತಿನ ಆವಿರ್ಭಾವಕ್ಕೆ ಕಾರಣವಾದ ಮೂಲ ಶಕ್ತಿಗಳು ರಾಸಾಯನಿಕಗಳಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅಲ್ಲಿ ನಿಂಬೆ ಗಿಡ ಇರ್ಲಿಲ್ಲ ಅಂದಿದ್ರೆ ಅಲ್ಲಿ ಸಿಟ್ರಿಕ್ ಆಸಿಡ್ ಬರ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅಲ್ವಾ. ಸೊ ಸಿಟ್ರಿಕ್ ಆಸಿಡ್ ಇಂದ ನಿಂಬೆ ಗಿಡ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಿಂಬೆ ಗಿಡದಿಂದ ಸಿಟ್ರಿಕ್ ಆಸಿಡ್ ಬರುತ್ತೆ ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಜಗತ್ತಿನ ಆವಿರ್ಭಾವಕ್ಕೆ ಮೂಲ ಶಕ್ತಿಗಳು ರಾಸಾಯನಿಕಗಳಲ್ಲಿಲ್ಲ ಅಲ್ವಾ. ರಾಸಾಯನಿಕಗಳಲ್ಲಿದ್ದ ಮಾತ್ರಕ್ಕೆ ಅಲ್ಲಿ ಈ ಒಂದು ಪ್ರಪಂಚದ ಸೃಷ್ಟಿ ಆಗ್ಲಿಕ್ಕೆ ಆಗಲ್ಲ ಅಲ್ವಾ. ನಾವ್ ಇವಾಗ 4ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ಐನ್ಸ್ಟೀನ್ ಒಂದು ಪ್ರಸಂಗವನ್ನ ತಿಳ್ಕೊಂಡ್ವಿ ಅಲ್ವಾ. ಐನ್ಸ್ಟೀನ್ ಅವ್ರ ಮನೆಗೆ ಅವರ ಸ್ನೇಹಿತರು ಬರ್ತಾರೆ. ಸ್ನೇಹಿತರು ಬಂದಾಗ ಅವರು ಐನ್ಸ್ಟೀನ್ ಅವರ ಟೇಬಲ್ ಮೇಲೆ ಏನನ್ನ ನೋಡ್ತಾರೆ, ಒಂದು ಭೂಮಿಯ ಮಾದರಿನ ನೋಡ್ತಾರೆ. ಅದು ತುಂಬಾ ಅದ್ಭುತವಾಗಿರುತ್ತೆ ಭೂಮಿಯ ಮಾದರಿ.
ಆಗ ಅವ್ರ ಸ್ನೇಹಿತರಿಗೆ ತುಂಬಾ ಸಂತೋಷ ಆಗುತ್ತೆ ಅದನ್ನ ನೋಡಿ. ಅವಾಗ ಐನ್ಸ್ಟೀನ್ ಅನ್ನ ಕೇಳ್ತಾರೆ, ಐನ್ಸ್ಟೀನ್ ಎಲ್ಲಿಂದ ತಗೊಂಡ್ ಬಂದೆ ಈ ಭೂಮಿಯ ಮಾದರಿಯನ್ನ, ಈ ಮಾಡೆಲ್ ಅನ್ನ, ಅರ್ತ್ ಮಾಡೆಲ್ ಅನ್ನ ಅಂತ ಕೇಳ್ತಾರೆ. ಆಗ ಐನ್ಸ್ಟೀನ್ ಹೇಳ್ತಾನೆ, ನನಗ್ ಗೊತ್ತಿಲ್ಲ, ನಾನ್ ರಾತ್ರಿ ಮಲ್ಕೊಂಡಾಗ ಇರ್ಲಿಲ್ಲ, ನಾನ್ ಬೆಳಗ್ಗೆ ನೋಡಿದಾಗ ಇಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ಎಲ್ಲರೂ ನಗಾಡ್ತಾರೆ, ಐನ್ಸ್ಟೀನ್ ಏನಾಗೋಗಿದೆ, ನಿನ್ಗೆ ಹುಚ್ಚಿಡ್ದ್ಬಿಟ್ಟಿದ್ಯಾ, ಅದೇನ್ ಹಾಗೆ ಪ್ರತ್ಯಕ್ಷವಾಗ್ಲಿಕ್ಕೆ ಹೇಗೆ ಸಾಧ್ಯ, ಅದನ್ನ ಯಾರಾದ್ರೂ ತಂದಿಟ್ಟಿರ್ತಾರೆ, ಯಾರಾದ್ರೂ ಅದನ್ನ ತಯಾರು ಮಾಡಿರ್ತಾರೆ, ಅದು ಹೇಗೆ ಬರ್ಲಿಕ್ಕೆ ಸಾಧ್ಯ, ಪ್ರತ್ಯಕ್ಷವಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆಗ ಐನ್ಸ್ಟೀನ್ ಹೇಳ್ತಾರೆ, ಮತ್ತೆ ನೀವು ನೆನ್ನೆ ಚರ್ಚೆ ಮಾಡ್ತಾ ಇದ್ರಿ ಈ ಜಗತ್ತು ಹೇಗೆ ಸೃಷ್ಟಿ ಆಯ್ತು ಅಂತ ಹೇಳಿದಾಗ ನೀವೇನ್ ಹೇಳಿದ್ರಿ, ಆ ಕಡೆಯಿಂದ ಒಂದು ರಾಸಾಯನಿಕ ಉಂಡೆ ಬಂತು, ಈ ಕಡೆಯಿಂದ ರಾಸಾಯನಿಕ ಉಂಡೆ ಬಂತು, ಒಂದಕ್ಕೊಂದು ಘರ್ಷಣೆ ಆಯ್ತು, ಘರ್ಷಣೆ ಆದಾಗ ಈ ಅದ್ಭುತ ಪ್ರಪಂಚ ಸೃಷ್ಟಿ ಆಯ್ತು ಅಂತ ಹೇಳಿದ್ರಿ. ಮತ್ತೆ ಇಷ್ಟು ದೊಡ್ಡ ಪ್ರಪಂಚವೇ ಸೃಷ್ಟಿ ಆಯ್ತು ಆಕಸ್ಮಿಕವಾಗಿ ಅಂತ ಹೇಳಿದಿರಾ, ಆದ್ರೆ ಒಂದು ಚಿಕ್ಕ ವಸ್ತು ತಾನಾಗ್ತಾನೆ ಬಂತು ಅಂದ್ರೆ ಅದನ್ನ ನೀವು ನಂಬ್ಲಿಕ್ಕೆ ತಯಾರಿಲ್ವಲ್ಲ ಅಂತ ಹೇಳ್ಬಿಟ್ಟು ಐನ್ಸ್ಟೀನ್ ಹೇಳಿದಾಗ ಅವರ ಸ್ನೇಹಿತರಿಗೆ ಆಗ ಅರ್ಥ ಆಗುತ್ತೆ, ಹೌದು, ಒಂದು ಚಿಕ್ಕ ವಸ್ತುವೇ ತನ್ನಷ್ಟಕ್ಕೆ ತಾನೇ ಪ್ರತ್ಯಕ್ಷವಾಗಿದೆ ಅಂತ ಹೇಳಿದಾಗ ನಾವು ನಂಬ್ತಾ ಇಲ್ಲ. ಹಾಗಿದ್ದ ಮಾತ್ರಕ್ಕೆ ಇಂತಹ ಒಂದು ಅದ್ಭುತ ಒಂದು ಪ್ರಪಂಚ ಅಲ್ವಾ, ಎಲ್ಲವೂ ತಾನಾಗ್ತಾನೆ ಸರಿಯಾಗಿ ನಡೀತಾ ಇದೆ. ಸೂರ್ಯ ಸರಿಯಾದ ಸಮಯಕ್ಕೆ ಬರ್ತಾರೆ, ಸರಿಯಾದ ಸಮಯಕ್ಕೆ ಮುಳುಗ್ತಾರೆ, ಎಲ್ಲ ಗ್ರಹಗಳು ತಮ್ಮ ತಮ್ಮ ಪಥದಲ್ಲಿ ಸರಿಯಾಗಿ ಚಲನೆ ಮಾಡ್ತಾ ಇದೆ. ಈ ತರ ಇದ್ದಾಗ ಇದು ತಾನಷ್ಟಕ್ಕೆ ತಾನೇ ಬಂದಿದೆ, ಯಾರ ಒಂದು ಸಹಾಯ ಇಲ್ದಲೆ ಇವೆಲ್ಲವೂ ಸಹ ನಿಯಂತ್ರಣಕ್ಕೆ ಒಳಗಾಗಿದೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಿದ್ವಲ್ಲ, ಹೇಗೆ ಸಾಧ್ಯ, ಒಂದು ಚಿಕ್ಕ ವಸ್ತುವನ್ನೇ ನಾವು ಹಾಗೆ ಬಂದಿದೆ ಅಂದ್ರೆ ನಾವು ನಂಬ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಆಗ ಅರ್ಥ ಮಾಡ್ಕೋತಾರೆ, ಇಲ್ಲ ಇದ್ರಿಂದ ಒಬ್ಬ ಸೃಷ್ಟಿಕರ್ತ, ಇದನ್ನೆಲ್ಲ ಪಾಲಿಸ್ತಾ ಇರುವಂತಹ ಒಬ್ಬ ಪಾಲಕ, ಇದನ್ನೆಲ್ಲ ನಾಶ ಮಾಡುವಂತಹ ಒಬ್ಬ ದೇವ್ರು ಇದ್ದಾನೆ ಅಂತ ಹೇಳ್ಬಿಟ್ಟು ಆಗ ಅವ್ರಿಗೆ ಅರ್ಥ ಆಗತ್ತೆ. ಅವು ದೇವೋತ್ತಮ ಪರಮ ಪುರುಷನಲ್ಲಿವೆ ಎಂಬುದನ್ನ ಭಕ್ತರು ಕಾಣಬಹುದಾಗಿದೆ. ಎಲ್ಲ ರಾಸಾಯನಿಕ ಪದಾರ್ಥಗಳಿಗೂ ಅವನೇ ಕಾರಣನು ಅಲ್ವಾ. ಆ ರಾಸಾಯನಿಕ ಪದಾರ್ಥಗಳಿಗೆ ಮೂಲ ಕಾರಣ ಏನು, ಭಗವಂತ. ಸೊ ವಿಜ್ಞಾನಿಗಳು ಎಷ್ಟು ತನಕ ಅರ್ಥ ಮಾಡ್ಕೋಬಹುದು, ಈ ರಾಸಾಯನಿಕ ಪದಾರ್ಥಗಳು ಸಂಯೋಜನೆಗೊಂಡು ಯಾವುದೋ ಒಂದು ವಸ್ತು ಬಂದಿದೆ ಅಂತ ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಆದ್ರೆ ಈ ರಾಸಾಯನಿಕ ವಸ್ತುಗಳು ಎಲ್ಲಿಂದ ಬಂದಿದೆ ಅಂತ ಪ್ರಶ್ನೆನ ಕೇಳಿದ್ರೆ ಅವರಲ್ಲಿ ಉತ್ತರ ಇಲ್ಲ. ಅದಕ್ಕೆ ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ, ಈ ಎಲ್ಲ ರಾಸಾಯನಿಕ ಪದಾರ್ಥಗಳಿಗೂ ಅವನೇ ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದರ ಕಾರ್ಯಕಾರಣವು ಭಗವಂತನೇ ಆಗಿದ್ದಾನೆ, ಏನೊಂದು ವ್ಯಕ್ತವಾಗುವುದು ಅವನ ಶಕ್ತಿಯಿಂದ. ಎಲ್ಲವೂ ಲಯವಾದಾಗ ಅಥವಾ ಕರಗಿ ಹೋದಾಗ ಮೂಲ ಶಕ್ತಿಯು ಭಗವಂತನಲ್ಲಿಯೇ ಲೀನವಾಗುತ್ತದೆ ಅಲ್ವಾ. ನಾವು ಇವಾಗ ಇಲ್ಲಿ ಎಷ್ಟೊಂದು ಯೋಚನೆ ಮಾಡ್ತೀವಿ, ಎಷ್ಟೊಂದು ಪ್ರಾಣಿಗಳು, ಎಷ್ಟೊಂದು ಏನು ಸಸ್ಯಗಳು ಅವೆಲ್ಲನೂ ಸಹ ಎಕ್ಸ್ಟಿಂಕ್ಟ್, ಕಣ್ಮರೆ ಆಗೋಗ್ಬಿಟ್ಟಿದೆ, ಅವನ್ನ ನಾವಿನ್ನ ಯಾವತ್ತೂ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಆದ್ರೆ ಆ ಮೂಲ ಬೀಜ ಅನ್ನೋದು ಯಾರಲ್ಲಿದೆ, ಅದು ಭಗವಂತನಲ್ಲಿದೆ ಅಲ್ವಾ. ಯಾವುದಕ್ಕೂ ನಾಶ ಅನ್ನೋದಿಲ್ಲ ಅಲ್ವಾ. ನಾವು ಎಷ್ಟು ಭಯ ಪಡ್ಕೋತೀವಿ, ಎಕ್ಸ್ಟಿಂಕ್ಟ್ ಆಗ್ಬಿಟ್ಟಿದೆ ಈ ಅನಿಮಲ್ಸ್ ಅಂತ ಹೇಳ್ಬಿಟ್ಟು ಅನ್ಕೋತೀವಿ, ಎಕ್ಸ್ಟಿಂಕ್ಟ್ ಆಗ್ಬಿಟ್ಟಿದೆ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಸ್ಪೀಸೀಸ್ ಅಂತ ನಾವು ಅನ್ಕೋತೀವಿ ಅಲ್ವಾ. ಇವಾಗ ನೋಡಿ ಡೈನೋಸರ್ಸ್ ಎಕ್ಸ್ಟಿಂಕ್ಟ್ ಆಗ್ಬಿಟ್ಟಿದ್ದಾರೆ ಅಲ್ವಾ. ಆದ್ರೆ ಅದರ ಮೂಲ ಬೀಜ ಅದು ಭಗವಂತನಲ್ಲೇ ಇರುತ್ತೆ. ಯಾವುದೇ ಒಂದು ನಾಶ ಆದಾಗ್ಲೂ ಸಹ, ಕರಗಿ ಹೋದಾಗ್ಲೂ ಸಹ ಮೂಲ ಶಕ್ತಿ ಅನ್ನೋದು ಭಗವಂತನಲ್ಲಿಯೇ ಲೀನವಾಗುತ್ತದೆ. ಎಲ್ಲದರ ಕಾರಣ ಭಗವಂತ, ಅವನಿಗೆ ಗೊತ್ತು ಯಾವಾಗ ಯಾವುದು ಅಲ್ಲಿ ವ್ಯಕ್ತವಾಗ್ಬೇಕು ಅನ್ನೋದು ಭಗವಂತನಿಗೆ ಗೊತ್ತಿರುತ್ತೆ. ಆದ್ದರಿಂದ ಮೇಲಿನ ಶ್ಲೋಕವು ಅದಾವಂತೇಪಿಚ ಸತ್ವಾನಾಂ ಯವಂ ತತ್ ಏವಾಂತರಾಲೇಪಿ ಎಂದು ಹೇಳಿದೆ. ಧ್ರುವಂ ಎನ್ನುವ ಶಬ್ದಕ್ಕೆ ಶಾಶ್ವತ ಎಂದು ಅರ್ಥ. ಶಾಶ್ವತವಾದ ನೈಜತೆಯೇ ಕೃಷ್ಣ ಅಲ್ವಾ. ಸೊ ನಾವು ಕೃಷ್ಣನ ಆ ಗುಣ ಯಾವುದು, ಅವರ ಗುಣವನ್ನ ನಾವು ಹೇಗೆ ವರ್ಣಿಸ್ತೀವಿ, ಕೃಷ್ಣನನ್ನ ಹೇಗೆ ನಾವು ವರ್ಣಿಸ್ತೀವಿ, ಅವರ ಗುಣ ಏನು, ಅವರ ಗುಣಲಕ್ಷಣ ಏನು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? 64 ಗುಣಲಕ್ಷಣಗಳು ಮಾತಾಜಿ. 64 ಗುಣಲಕ್ಷಣಗಳಿದೆ. ಅದನ್ನ ನಾವು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ ಏನಂತ ಹೇಳ್ತೀವಿ, ನಾವು ಕೃಷ್ಣನನ್ನ ಹೇಗೆ ನಾವು ವರ್ಣಿಸ್ತೀವಿ, ಅವ್ರು ಎಂತಹ ಸ್ವರೂಪಿ ಅಂತ ನಾವು ವರ್ಣಿಸ್ತೀವಿ? ಸತ್ ಚಿತ್ ಆನಂದ ಸ್ವರೂಪಿ ಅಲ್ವಾ. ಸತ್ ಚಿತ್ ಆನಂದ ಸ್ವರೂಪಿ, ಅವರು ಶಾಶ್ವತವಾಗಿರುವಂತವ್ರು, ಮತ್ತೆ ಅವರು ಜ್ಞಾನಯುತವಾಗಿ ಇರುವಂತವ್ರು, ಮತ್ತೆ ಆನಂದಮಯವಾಗಿರುವಂತವ್ರು ಅಲ್ವಾ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಶಾಶ್ವತವಾದ ನೈಜತೆಯೇ ಕೃಷ್ಣ. ನಾವಿವಾಗ ಕೃಷ್ಣನ ಅಂಶ ಆಗಿರೋದ್ರಿಂದ ನಾವೆಲ್ಲರೂ ಆತ್ಮ, ನಾವೂನು ಸಹ ಆ 3 ಗುಣಗಳನ್ನ ಹೊಂದಿದೀವಿ. ಸತ್ ಚಿತ್ ಆನಂದ ಸ್ವರೂಪಿಗಳು ನಾವೂನು ಸಹ. ಆದ್ರೆ ನಾವು ಆ ಗುಣದಲ್ಲಿ ಒಂದೇ ಆದ್ರೂನು ಆ ಪ್ರಮಾಣದಲ್ಲಿ ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ಭಗವಂತನನ್ನ ನಾವು ಸಮುದ್ರಕ್ಕೆ ಹೋಲಿಸಿದ್ರೆ ನಾವು ಆ ಸಮುದ್ರದಲ್ಲಿರುವಂತಹ ಒಂದು ಹನಿಗೆ ನಮ್ಮನ್ನ ನಾವು ಹೋಲಿಸ್ಕೋಬಹುದು ಅಲ್ವಾ. ಆ ಶಾಶ್ವತವಾಗಿರುವಂತಹ ನೈಜತೆಯೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಕೃಷ್ಣನಿಗೆ ನಾಶ ಅಂತ ಇದೆ ಅಂತಂದ್ರೆ ಅವ್ರನ್ನ ಭಗವಂತ ಅಂತ ನಾವು ಕರೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಲ್ವಾ. ಅವರು ಶಾಶ್ವತವಾಗಿ ಇರುವಂತವ್ರು, ಈ ಜಗತ್ತಿನ ವ್ಯಕ್ತ ರೂಪವಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅಹಂ ಆದಿರ್ಹಿ ದೇವಾನಾಂ ಹಾಗೂ ಮತ್ತ ಸರ್ವಂ ಪ್ರವರ್ತತೆ, ಕೃಷ್ಣನೇ ಎಲ್ಲದರ ಮೂಲ ಕಾರಣನು ಅಲ್ವಾ. ಸೊ ಕೃಷ್ಣ ಏನ್ ಹೇಳ್ತಾರೆ,
ಅಹಂ ಆದಿರ್ಹಿ ದೇವಾನಾಂ, ನಾನು ದೇವತೆಗಳಿಗೂ ಸಹ ಮೊದಲು ಇದ್ದವನು, ಅದಕ್ಕೇನೆ ದೇವತೆಗಳಿಗೂ ಸಹ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಈವನ್ ಋಷಿ ಮುನಿಗಳಿಗೂ ಸಹ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅವರೆಲ್ಲರೂ ಸಹ ನನ್ನಿಂದ ಬಂದವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಮತ್ತ ಸರ್ವಂ ಪ್ರವರ್ತತೆ ಅಲ್ವಾ, ಅಹಂ ಸರ್ವಸ್ಯ ಪ್ರಭೋಹೋ ಮತ್ತ ಸರ್ವಂ ಪ್ರವರ್ತತೆ, ನಾನು ಎಲ್ಲದರ ಪ್ರಭು ನಾನೇ, ಎಲ್ಲವೂ ಸಹ ನನ್ನಿಂದಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅದಕ್ಕೆ ಎಲ್ಲದರ ಮೂಲ ಕಾರಣ ಕೃಷ್ಣ. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಕೃಷ್ಣನೇ ಮತ್ತ ಸರ್ವಂ ಪ್ರವರ್ತತೆ ಅಂತ ಅರ್ಥ ಮಾಡ್ಕೊಂಡ್ರೆ ಏನ್ ಮಾಡ್ತಾರೆ ಒಬ್ಬ ವ್ಯಕ್ತಿ, ಬುದ್ಧಿವಂತನಾದ ವ್ಯಕ್ತಿ ಏನ್ ಮಾಡ್ತಾರೆ, ಶರಣಾಗತನಾಗ್ತಾನೆ. ಶರಣಾಗತನಾಗಿ ಏನ್ ಮಾಡ್ತಾರೆ, ಭಗವಂತನಿಗೆ ಭಕ್ತಿಯನ್ನ ಮಾಡ್ತಾರೆ ಅಲ್ವಾ. ಭಕ್ತಿ ಸೇವೆಯಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊತಾರೆ. ಸೊ ಮತ್ತ ಸರ್ವಂ ಪ್ರವರ್ತತೆ, ಕೃಷ್ಣನೇ ಎಲ್ಲದರ ಮೂಲ ಕಾರಣನು. ಕೃಷ್ಣನು ಮೂಲ ಪುರುಷನೆಂದು ಅರ್ಜುನನು ಗುರುತಿಸಿದನು. ಪುರುಷಂ ಶಾಶ್ವತಂ ದಿವ್ಯಂ ಅಲ್ವಾ. ಸೊ ಇವಾಗ ಚತುಶ್ಲೋಕಿ ಭಗವದ್ಗೀತೆಯನ್ನ ಹೇಳಿದ್ಮೇಲೆ ಕೃಷ್ಣ ಹೇಳಿದ್ಮೇಲೆ ಏನ್ ಮಾಡ್ತಾರೆ, ಅರ್ಜುನ ಏನ್ ಹೇಳ್ತಾರೆ, ಹೌದು ನಾನು ಒಪ್ಕೋತಾ ಇದ್ದೀನಿ, ನೀನು ಪುರುಷ, ನೀನು ಶಾಶ್ವತ, ನೀನು ದಿವ್ಯ, ನೀನು ಆದಿದೇವ, ನಿನಗೆ ಹುಟ್ಟನ್ನೋದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಒಪ್ಕೋತಾ ಇದ್ದೀನಿ. ಇದನ್ನ ನಾನ್ ಮಾತ್ರ ಒಪ್ಕೋತಾ ಇಲ್ಲ, ನೀನು ನನ್ನ ಸ್ನೇಹಿತ ಅಂತ ಹೇಳ್ಬಿಟ್ಟು ನೀನು ಇದನ್ನೆಲ್ಲ ಹೇಳಿದ್ಯಾ ಅಂತ ಹೇಳ್ಬಿಟ್ಟು ನಾನು ಒಪ್ಕೋತಾ ಇಲ್ಲ. ಇದನ್ನ ನಾರದ, ಅಸಿತ, ದೇವಲ ಅನ್ನೋ ಋಷಿ ಮುನಿಗಳು ಸಹ, ವ್ಯಾಸ ಅವರು ಸಹ ನಿನ್ನನ್ನ ಇದೇ ರೀತಿ ಅವರು ಹೊಗಳಿದ್ದಾರೆ, ನೀನು ಸಹ ಅದನ್ನೇ ಹೇಳ್ತಾ ಇದ್ಯಾ. ಅದಕ್ಕೋಸ್ಕರ ನಾನು ನಿನ್ನನ್ನ ಆದಿಪುರುಷ, ಮೂಲ ಪುರುಷ, ಎಲ್ಲದರ ಕಾರಣ, ಸಕಲ ಕಾರಣಗಳಿಗೆ ನೀನೇ ಕಾರಣ ಅಂತ ಹೇಳ್ಬಿಟ್ಟು ನಾನು ಒಪ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಅಲ್ವಾ. ಬ್ರಹ್ಮ ಸಂಹಿತೆಯು ಕೃಷ್ಣನನ್ನು ಮೂಲ ಪುರುಷನೆಂದು ವರ್ಣಿಸಿದೆ. ಗೋವಿಂದಂ ಆದಿಪುರುಷಂ ಅಲ್ವಾ. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನು ಸಹ ಅದನ್ನೇ ಹೇಳ್ತಾ ಇದ್ದಾರೆ ಅಲ್ವಾ. ಗೋವಿಂದ ಅಂದ್ರೆ ಎಲ್ಲ ಇಂದ್ರಿಯಗಳಿಗೆ ಸಂತೋಷವನ್ನ ಕೊಡುವವನು, ಮತ್ತೆ ಎಲ್ಲ ಗೋವುಗಳಿಗೆ ಆನಂದವನ್ನ ಕೊಡುವಂತಹವನು ಗೋವಿಂದ. ಮತ್ತೆ ಆದಿಪುರುಷ, ಎಲ್ಲರಿಗಿಂತ ಮೊದಲು ಇದ್ದಂತಹ ಪುರುಷ ಅವನು. ಅವ್ರು ಬರೇ ಶಕ್ತಿ ಅಲ್ಲ ಅಲ್ವಾ. ಸೊ ಇವಾಗ ನಮ್ಗೆ ಲೆವೆಲ್ 1 ಅಲ್ಲಿ ನಮ್ಗೆ ಅದನ್ನ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ಅಲ್ವಾ, ಎಸ್ಪೆಷಲಿ ಮಕ್ಕಳಿಗೆ ಅಲ್ವಾ. ಸೊ ಕೃಷ್ಣ ವ್ಯಕ್ತಿನ ಶಕ್ತಿನ ಅಂತ ಕೇಳ್ತೀವಿ ಅಲ್ವಾ. ಅವಾಗ ಮಕ್ಕಳು ಅವಾಗ ಅದನ್ನ ಸರಿಯಾಗಿ ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಅವ್ರು ಹೇಳ್ತಾರೆ. ಇಲ್ಲಾಂದ್ರೆ ನಮ್ಗೆ ಯೂಶಲಿ ನಮ್ಗೆ ದೇವ್ರಂದ್ರೆ ನಮ್ಗೆ ಇಷ್ಟು ದಿವಸ ನಾವು ಅರ್ಥ ಮಾಡ್ಕೊಂಡಿದ್ವಿ ಅವರೊಂದು ಬೆಳಕು, ಒಂದು ಶಕ್ತಿ ಅಂತ ಅರ್ಥ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ನಮ್ಗೆ ಈಗ್ಲೇನೆ ನಮ್ ತರನೇ ಅವರುನು ವ್ಯಕ್ತಿ ಅಂತ ಗೊತ್ತಾಗಿದೆ ಅಲ್ವಾ. ಬೇರೆಯವರೆಲ್ಲ ಇವಾಗ ಮಾಯಾವಾದಿಗಳೆಲ್ಲ ಹೇಗೆ ಅರ್ಥ ಮಾಡ್ಕೋತಾರೆ, ಕೃಷ್ಣ ಅವನು ಒಂದು ನಿರಾಕಾರ, ಅವನಿಗೆ ಆಕಾರ ಇಲ್ಲ, ಅವನು ಶಕ್ತಿ ಅಥವಾ ಒಂದು ಬೆಳಕು, ಅವನು ಯಾವಾಗ ಈ ಭೌತಿಕ ಪ್ರಪಂಚಕ್ಕೆ ಬರ್ತಾನೆ ಆಗ ಒಂದು ಈ ಮಾನವ ಸದೃಶ ರೂಪವನ್ನು ಅವನು ಪಡಿತಾನೆ ಅಂತ ಅನ್ಕೊಂಡಿದ್ದಾರೆ ಅಲ್ವಾ. ಆದ್ರೆ ಇಲ್ಲ, ಕೃಷ್ಣನೇ 4ನೇ ಅಧ್ಯಾಯದಲ್ಲಿ ಹೇಳಿರೋ ತರನೇ ಸೃಜಾಮ್ಯಹಂ, ನಾನು ಮೂಲ ರೂಪದಲ್ಲಿ ನಾನು ಇಲ್ಲಿಗೆ ಬರ್ತೀನಿ, ಭೂಮಿಗೆ ಬರ್ತೀನಿ ಅಂತ ಹೇಳ್ತಾರೆ ಅಲ್ವಾ. ಯುಗದಲ್ಲಿ ಯಾವಾಗ, ಪ್ರತಿ ಯುಗದಲ್ಲೂ ಯಾವಾಗ ಧರ್ಮ ಕ್ಷೀಣಿಸಿದಾಗ ನಾನು ನನ್ನ ಮೂಲ ರೂಪದಲ್ಲೇ ನಾನು ಬರ್ತೀನಿ ಭೂಮಿಗೆ ಅಂತ ಹೇಳ್ತಾರೆ. ಅಂದ್ರೆ ಈ ಭೌತಿಕ ಪ್ರಪಂಚಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಅಲ್ವಾ. ಇವಾಗ ಈ ಊರಲ್ಲಿ ಇದ್ದವರು ಬೇರೆ ಊರಿಗೆ ಹೋದ್ರೆ ನಾವ್ ಹೇಗಿರ್ತೀವೋ ಹಾಗೆ ಹೋಗ್ತೀವಿ ಅಲ್ವಾ. ಅವ್ರು ಇವಾಗ ಆಧ್ಯಾತ್ಮಿಕ ಲೋಕದಿಂದ ಈ ಭೌತಿಕ ಪ್ರಪಂಚಕ್ಕೆ ಅವ್ರ ಮೂಲ ರೂಪದಲ್ಲೇನೆ ಅವರು ಬರ್ತಾರೆ ಅಲ್ವಾ. ಅವರ ರೂಪದಲ್ಲಿ ಯಾವುದೇ ಒಂದು ಬದಲಾವಣೆ ಆಗಿರೋದಿಲ್ಲ. ಅವರಲ್ಲಿ ಒಂದು ಬೆಳಕಲ್ಲಿ ಇರ್ತಾರೆ, ಬೆಳಕಾಗಿರ್ತಾರೆ, ಅಥವಾ ಒಂದು ಶಕ್ತಿಯಾಗಿರ್ತಾರೆ. ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಮಾತ್ರ ಈ ಮಾನವ ರೂಪವನ್ನ ಪಡಿತಾರೆ ಅಂತ ಅಲ್ಲ ಅಲ್ವಾ. ಅದು ತಪ್ಪು ಅರ್ಥ. ಆ ಮಾಯಾವಾದಿಗಳು ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಅದು ತಪ್ಪಂತ ಹೇಳ್ಬಿಟ್ಟು ನಮ್ಗೆ ಈ ಭಗವದ್ಗೀತೆ ಭಾಗವತಂ ಬಂದ್ಮೇಲೆ ನಮ್ಗೆ ಗೊತ್ತಾಗಿರೋದು. ಆದಿ, ಅಂತ್ಯ ಮತ್ತು ಮಧ್ಯಸ್ಥ ಈ ಸ್ಥಿತಿಗಳಲ್ಲಿ ಕೃಷ್ಣನೇ ಎಲ್ಲ ಕಾರಣಗಳಿಗೂ ಮೂಲ ಕಾರಣ ಅಲ್ವಾ. ಎಲ್ಲದಕ್ಕೂ ಇವಾಗ ಬರೀ ಆದಿಗ್ ಮಾತ್ರನೇ ಕೃಷ್ಣ ಕಾರಣ, ಅಥವಾ ಮಧ್ಯದಲ್ಲಿ ಏನ್ ನಡೀತಾ ಇದೆ ಈ ಸೃಷ್ಟಿ ಎಲ್ಲ ಇದಕ್ ಮಾತ್ರ ಕೃಷ್ಣ ಕಾರಣ, ಅಥವಾ ಅಂತ್ಯ ಈ ವಿನಾಶ ಆಗತ್ತಲ್ಲ ಇದಕ್ಕೆ ಕೃಷ್ಣ ಕಾರಣ ಅಂತ ನಾವು ಹೇಳಂಗಿಲ್ಲ. ಎಲ್ಲದಕ್ಕೂ ಸಕಲ ಕಾರಣಗಳಿಗೆ ಅವನೇ ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸಾರಿ ಕೃಷ್ಣ. ಸೊ ಇವಾಗ ಇನ್ನೊಂದು 6 ನಿಮಿಷ ಇದೆ. ಸೊ ಈ ಎಲ್ಲ ಶ್ಲೋಕಗಳನ್ನ ಒಂದ್ಸತಿ ಓದ್ಕೊಂಡು ಹೋಗೋಣಂತೆ. ಹರೇ ಕೃಷ್ಣ. ಒಂದ್ ಸ್ವಲ್ಪ ಚೆನ್ನಾಗಿ ಸ್ಪಷ್ಟವಾಗಿ ಓದುವಂತವ್ರು ಒಂದೊಂದು ಶ್ಲೋಕವನ್ನ ಓದಿ, 37ನೇ ಶ್ಲೋಕವನ್ನ ಓದಿ ಯಾರಾದ್ರೂ, ಅದು ಮತ್ತೆ ಅನುವಾದ. ಹರೇ ಕೃಷ್ಣ. ಚಿತ್ರಕೇತು ಮಹಾರಾಜ ಏನೆಲ್ಲ ಹೇಳ್ತಾರೆ ಭಗವಂತನ ಬಗ್ಗೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬಹುದು ಈಗ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 37. ಶ್ಲೋಕ 37 ಹೇಳಿ ಮಾತಾಜಿ. ಶ್ಲೋಕ 37. ಕಿತ್ಯಾಭಿರೇಷ ಕಿಲಾವೃತಃ ಸಪ್ತ ಭರತಶ ಗುಣೋತ್ತರೈರಂಡ ಕೋಶಃ ಯತ್ರ ಪತ್ಯತ್ಯಣು ಅಣು ಕಲ್ಪಂ ಸಹಾಂಡ ಕೋಟಿ ಕೋಟಿ ವಿಸ್ತದಂತಹ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುವಾದ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರತಿಯೊಂದು ಬ್ರಹ್ಮಾಂಡವು ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಸಮಗ್ರ ಶಕ್ತಿ ಮತ್ತು
ಮಿಥ್ಯಾ ಅಹಂಕಾರವೆಂಬ 7 ಪದರಗಳನ್ನು ಹೊಂದಿದೆ. ಇವುಗಳಲ್ಲಿ ಒಂದೊಂದು ಹಿಂದಿನದಕ್ಕಿಂತ 10 ಪಟ್ಟು ವಿಸ್ತಾರವಾದದ್ದು. ಈ ಜಗತ್ತೇ ಅಲ್ಲದೆ ಲೆಕ್ಕಕ್ಕೆ ಸಿಕ್ಕದಷ್ಟು ಜಗತ್ತುಗಳಿವೆ. ಅವು ಸೀಮಾತೀತವೆನ್ನುವಷ್ಟು ಬೃಹತ್ತಾದವುಗಳಾದರೂ ನಿನ್ನ ಮಟ್ಟಿಗೆ ಅಣುಗಳಂತೆಯೇ ಚಲಿಸುತ್ತವೆ. ಆದ್ದರಿಂದ ನಿನ್ನನ್ನು ಸೀಮಾತೀತ, ಅನಂತ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು ಕೃಷ್ಣ. ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 38 ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 38. ವಿಷಯ ತ್ರಶೋ ನರ ಪಶವೋ ಯ ಉಪಾಸತೆ ವಿಭೂತಿನಃ ಪರಂ ತ್ವಾಂ ತೇಷಾಮಾಶೀಷ ಈಶಾ ತದನು ವಿನಶ್ಯಂತಿ ಯಥಾ ರಾಜಕುಲಂ. ಅನುವಾದ: ಹೇ ಪರಮೋನ್ನತನಾದ ಭಗವಂತನೇ, ಇಂದ್ರಿಯ ತುಷ್ಟಿಗಾಗಿ ಹಾತೊರೆಯುವ ಬುದ್ಧಿಶೂನ್ಯರಾದ ಜನರು ನಾನಾ ದೇವತೆಗಳನ್ನು ಪೂಜಿಸುತ್ತಾರೆ. ಇಂತಹವರು ಮನುಷ್ಯ ರೂಪದ ಪಶುಗಳಿಗಿಂತ ಉತ್ತಮರೇನಲ್ಲ. ಪಾಶವಿ ಪ್ರವೃತ್ತಿಗಳ ಕಾರಣ ಈ ಜನ ನಿನ್ನ ಆರಾಧನೆಯಲ್ಲಿ ವಿಫಲರಾಗುತ್ತಾರೆ. ಬದಲಿಗೆ ಗಣನೆಯ ಬಾರದ ದೇವತೆಗಳನ್ನು ಪೂಜಿಸುತ್ತಾರೆ. ಈ ದೇವತೆಗಳು ನಿನ್ನ ಭವ್ಯತೆಯ ಸಣ್ಣ ಕಿಡಿಗಳಲ್ಲದೆ ಬೇರೇನಲ್ಲ. ಈ ಇಡೀ ಬ್ರಹ್ಮಾಂಡವು ಲಯವಾದಾಗ ಅಧಿಕಾರದಲ್ಲಿಲ್ಲದ ದೊರೆಯ ಉತ್ತಾದ ವ್ಯಕ್ತಿತ್ವದಂತೆ ದೇವತೆಗಳು ಅವರು ಕೊಟ್ಟ ವರಗಳು ಲಯವಾಗುತ್ತವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ. ಶ್ಲೋಕ 39 ಓದಿ. ಕಾಮದೀಯಸ್ತ್ವಯಿ ರಚಿತಾ ನ ಪರಮಾರೋಹಂತಿ ಯಥಾ ಕರಂಬ ಬೀಜಾನಿ ಜ್ಞಾನಾತ್ಮನ್ಯ ಗುಣಮಯೇ ಗುಣಗಣೋತೋ ಅಸ್ಯ ದ್ವಂದ್ವಜಾಲಾನಿ. ಅನುವಾದ: ಹೇ ಭಗವಂತನೇ, ಸರ್ವ ಜ್ಞಾನ ಮೂಲನು, ಭೌತಿಕ ಗುಣಗಳಿಗೆ ಅತೀತನೂ ಆದ ನಿನ್ನನ್ನು ಇಂದ್ರಿಯ ತುಷ್ಟಿಯಂತಹ ಲೌಕಿಕ ಅಪೇಕ್ಷೆಗಳ ಗೀಳು ಹಿಡಿದವರು ಐಹಿಕ ಐಶ್ವರ್ಯಗಳಿಂದ ವೈಭವಯುತವಾಗಿ ಪೂಜಿಸಿದರೆ ಅಂತಹವರಿಗೆ ನಿಸ್ಸಾರವಾದ ಅಥವಾ ಹುರಿದ ಬೀಜಗಳು ಹೇಗೆ ಮೊಳೆಯುವುದಿಲ್ಲವೋ ಹಾಗೆ ಭೌತಿಕ ಜನ್ಮವು ಪ್ರಾಪ್ತವಾಗುವುದಿಲ್ಲ. ಭೌತಿಕ ಪ್ರಕೃತಿಗೆ ಬದ್ಧರಾಗಿರುವ ಕಾರಣ ಜೀವಿಗಳಿಗೆ ಪುನಃ ಪುನಃ ಹುಟ್ಟು ಸಾವುಗಳು ಉಂಟಾಗುವುವು. ನೀನು ಅಲೌಕಿಕನಾದುದರಿಂದ ನಿನ್ನ ಅಲೌಕಿಕತೆಯಲ್ಲಿ ಭಾಗಿಯಾಗುವ ಒಲವಿರುವವನು ಪ್ರಾಕೃತಿಕ ಗುಣಪ್ರಭಾವಗಳಿಂದ ಪಾರಾಗುವನು. ಶ್ಲೋಕ 40. ಹರೇ ಕೃಷ್ಣ. ಶ್ಲೋಕ 40. ಜೀತಮಜಿತ ತದಾ ಭವತಾ ಯದಾಹ ಭಾಗವತಂ ಧರ್ಮಮನವದ್ಯಂ ನಿಷ್ಕಿಂಚನಾಯೇ ಮನಯೇ ಆತ್ಮಾರಾಮ್ ಯಮೋಪಾಸತೆ ಅಪವರ್ಗಾಯ. ಅನುವಾದ: ಹೇ ಅಜಯನಾದವನೇ, ನಿನ್ನ ಪಾದ ಪದ್ಮಗಳ ಆಶ್ರಯ ಪಡೆಯಲು ಅಕಳಂಕಿತ ಧರ್ಮ ಪದ್ಧತಿಯಾದ ಭಾಗವತ ಧರ್ಮವನ್ನು ಕುರಿತು ನೀನು ಮಾತನಾಡಿದ್ದು ನಿನ್ನ ವಿಜಯವಾಯಿತು. ಸ್ವಯಂ ಸಂತೃಪ್ತರಾದವರು, ಐಹಿಕ ಅಪೇಕ್ಷೆಗಳನ್ನು ತೊರೆದವರೂ ಆದ ಕುಮಾರರಂತಹ ಋಷಿಗಳು ಪ್ರಾಪಂಚಿಕ ಕಲ್ಮಶಗಳಿಂದ ಮುಕ್ತರಾಗಲು ನಿನ್ನನ್ನು ಪೂಜಿಸುತ್ತಾರೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಿನ್ನ ಪಾದ ಪದ್ಮಗಳ ಆಶ್ರಯ ಗಳಿಸಲು ಭಾಗವತ ಧರ್ಮವನ್ನು ಸ್ವೀಕರಿಸುತ್ತಾರೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 41. ಹರೇ ಕೃಷ್ಣ. ವಿಷಮಮತಿರ್ನಯತ್ರ ನೃಣಾಂ ತ್ವಮಹಮಿತಿ ಮಮ ತವೇತಿ ಚ ಯದನ್ಯತ್ರ ವಿಷಮದಿಯಾ ರಚಿತೋ ಯಃ ಸಹ್ಯ ವಿಶುದ್ಧ ಕ್ಷಯಿಷ್ಣುರಮ ಧರ್ಮ ಬಹುಲಃ. ಅನುವಾದ: ಭಾಗವತ ಧರ್ಮವನ್ನು ವಿನಾಯಿಸಿ ಬೇರೆಲ್ಲ ಧರ್ಮ ಪಂಥಗಳು ವಿರೋಧಾಭಾಸಗಳಿಂದ ತುಂಬಿದ್ದಾಗಿವೆ. ಅವು ಕಾಮ್ಯ ಫಲಗಳ ಮತ್ತು ನೀನು ನಾನು ನಿನ್ನದು ನನ್ನದು ಎಂಬ ತಾರತಮ್ಯದ ಕಲ್ಪನೆಗಳ ರೀತಿಯ ಕೆಲಸ ಮಾಡುತ್ತವೆ. ಇಂತಹ ಪ್ರಜ್ಞೆಯು ಶ್ರೀಮದ್ ಭಾಗವತದ ಅನುಯಾಯಿಗಳಿಗಲ್ಲ. ಭಾಗವತ ಅನುಯಾಯಿಗಳಿಗೆ ಇರುವುದು ಕೃಷ್ಣ ಪ್ರಜ್ಞೆಯೊಂದೇ. ಇವರು ಕೃಷ್ಣನು ಅವರವನೆಂದು, ಅವರು ಕೃಷ್ಣನಿಗೆ ಸೇರಿದವರೆಂದೂ ಆಲೋಚಿಸುತ್ತಾರೆ. ಇನ್ನೂ ಹೀನ ದರ್ಜೆಯ ಧರ್ಮ ಪಂಥಗಳುಂಟು. ಶತ್ರು ಮರ್ದನ ಅಥವಾ ಯೋಗ ಶಕ್ತಿಯ ಗಳಿಕೆ ಈ ಪಂಥಗಳ ಆಲೋಚನಾ ಮಾರ್ಗವಾಗಿದೆ. ಇಂತಹ ಧರ್ಮ ಪಂಥಗಳು ಮೋಹ ಮತ್ತು ಮತ್ಸರಗಳಿಂದ ತುಂಬಿದ್ದು ಅಶುದ್ಧವೂ ಅಶಾಶ್ವತವೂ ಆಗಿವೆ. ಈರ್ಷ್ಯಾಪೂರ್ಣವಾಗಿರುವ ಕಾರಣ ಇವು ಅಧರ್ಮದಿಂದ ತುಂಬಿವೆ. ಹರೇ ಕೃಷ್ಣ. ಶ್ಲೋಕ 42. ಕಹ ಕ್ಷೇಮೋ ನಿಜ ಪರಯೋಃ ಕಿಯಾನ್ ವಾರ್ತಃ ಸ್ವಪರುದ್ರುಹ ಧರ್ಮೇಣ
ಸ್ವದ್ರೋಹಾತ್ತವ ಕೋಪಃ ಪರಸಪಿಂಡೆಯ ಚ ತಥಾ ಧರ್ಮಃ. ಅನುವಾದ: ತನ್ನ ಮತ್ತು ಇತರರ ಬಗೆಗೆ ಅಸೂಯೆಯನ್ನು ಪ್ರಚೋದಿಸುವ ಧರ್ಮಪಂಥವೊಂದು ತನಗಾಗಲಿ ಅಥವಾ ಇತರಿಗಾಗಲಿ ಹೇಗೆ ತಾನೇ ಉಪಕಾರ ಮಾಡಿತು? ಇಂತಹ ಧರ್ಮಗಳನ್ನು ಪಾಲಿಸುವುದರಿಂದ ಏನು ಶುಭ ಸಾಧಿಸಿದಂತಾಯಿತು? ಇದರಿಂದ ಬರುವ ಲಾಭವಾದರೂ ಏನು? ವ್ಯಕ್ತಿಯು ಈರ್ಷ್ಯೆಯಿಂದ ತನ್ನನ್ನು ತಾನು ಘಾತಿಸಿಕೊಂಡು ಇತರರಿಗೆ ನೋವುಂಟು ಮಾಡಿ ನಿಮ್ಮ ಕ್ರೋಧವನ್ನು ಕೆರಳಿಸಿ ಅಧರ್ಮವನ್ನ ಆಚರಿಸುತ್ತಾನೆ. ಶ್ಲೋಕ 43. ನಾವ್ಯಭಿಚರತಿ ತವೇಕ್ಷ ಯಯಾ ಹ್ಯಭಿಹಿತೋ ಭಾಗವತೋ ಧರ್ಮಃ ಸ್ಥಿರಚರ ಸತ್ವ ಕದಂಬೇಶ್ವ ಪೃಥಗ್ ದಿಯೋ ಯಮುಪಾಸತೆ ತ್ವಾರ್ಯಾಹ. ಅನುವಾದ: ಪ್ರಿಯನಾದ ಭಗವಂತನೇ, ಜೀವನದ ಪರಮ ಉತ್ಕೃಷ್ಟ ಧ್ಯೇಯಗಳಿಂದ ಅತ್ತಿತ್ತ ಸರಿಯದ ನಿನ್ನ ಆಲೋಚನಾ ರೀತಿಯ ಜೀವಿಕಾ ವೃತ್ತಿಗಳನ್ನು ವ್ಯಕ್ತಿಗೆ ಶ್ರೀಮದ್ ಭಾಗವತದಲ್ಲಿ ಹಾಗೂ ಭಗವದ್ಗೀತೆಯಲ್ಲಿ ಉಪದೇಶಿಸಲಾಗಿದೆ. ಮೇಲು ಕೀಳುಗಳೆಂಬುದಿಲ್ಲದೆ ಚರಾಚರವಾದ ಎಲ್ಲರಿಗೂ ಸಮಾನವಾದ ನಿನ್ನ ಮೇಲ್ವಿಚಾರಣೆಯಲ್ಲಿ ವೃತ್ತಿ ಧರ್ಮಗಳನ್ನು ಆಚರಿಸುವವರನ್ನು ಆರ್ಯರೆಂದು ಕರೆಯುತ್ತಾರೆ. ಅಂತಹ ಆರ್ಯರು ದೇವೋತ್ತಮ ಪರಮಪುರುಷನಾದ ನಿನ್ನನ್ನು ಪೂಜಿಸುತ್ತಾರೆ. ಶ್ಲೋಕ 44. ಓದ್ತೀರಾ ಮಾತಾಜಿ? ಓದಿ. ಇದೇನಾ ಮಾತಾಜಿ? 44 ಅಲ್ವಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. 43 ಆಗಿದ್ಯಾ? 43 ಆಗಿದೆ ಮಾತಾಜಿ. ಈಗ ಓದಿದ್ರಲ್ಲ ಮಾತಾಜಿ? 43 ಅಲ್ವಾ ಓದಿದ್ ನಾನು? ಎಸ್ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 44 ಅಲ್ಲ ಮಾತಾಜಿ? ಹಾ. ಶ್ಲೋಕ 44. ನಹಿ ಭಗವನ್ನ ಘಟಿತಮಿದಂ ತ್ವದ್ದರ್ಶನಾನ್ಯನಾಮಖಿ ಪಾಪಕ್ಷಯಃ ಯನ್ನಾಮ ಸಕೃಚ್ಚ ವರ್ಣಾತ್ ಪುಕ್ಕಶೋ ಅಪಿ ವಿಮುಚ್ಯತೆ ಸಂಸಾರಾತ್. ಅನುವಾದ: ನನ್ನ ದೇವರೇ, ನಿನ್ನ ದರ್ಶನ ಪಡೆದು ಸಕಲ ಲೌಕಿಕ ಕಲ್ಮಶಗಳಿಂದ ತತ್ಕ್ಷಣ ಮುಕ್ತನಾಗುವುದು ಅಸಾಧ್ಯವೇನೂ ಅಲ್ಲ. ನಿನ್ನನ್ನು ಪ್ರತ್ಯಕ್ಷವಾಗಿ ಕಾಣುವುದು ಹಾಗಿರಲಿ, ಒಂದೇ ಒಂದು ಸಲ ನಿನ್ನ ನಾಮಧೇಯವನ್ನು ಕೇಳಿದ ಮಾತ್ರಕ್ಕೆ ಅತ್ಯಂತ ಹೀನ ವರ್ಗದ ಚಂಡಾಲರು ಕೂಡ ಎಲ್ಲ ಐಹಿಕ ಕಲ್ಮಶಗಳಿಂದಲೂ ಮುಕ್ತರಾಗುತ್ತಾರೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. 45. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಥ ಭಗವನ್ ವಯ ಮಧುನಾ ತ್ವದವಲೋಕ ಪರಿಮೃಷ್ಟಾಶಯ ಮಲಾಹ ಸುರ ಋಷಿಣ ಯಥ ಕಥಿತಂ ತಾವಕೇನ ಕಥಮನ್ಯಥಾ ಭವತಿ. ಅನುವಾದ: ಆದುದರಿಂದ ನನ್ನ ಪ್ರಿಯನಾದ ಭಗವಂತನೇ, ಪಾಪ ಕರ್ಮಗಳ ಫಲವಾಗಿ ಬಂದ ಪ್ರಾಪಂಚಿಕ ಮೋಹ ಮತ್ತು ವಿಷಯ ಭೋಗಾಪೇಕ್ಷೆಗಳು ನನ್ನ ಮನಸ್ಸು ಹೃದಯಗಳನ್ನು ತುಂಬಿಕೊಂಡಿತ್ತು. ಅವೆಲ್ಲವೂ ನಿನ್ನ ದರ್ಶನ ಮಾತ್ರದಿಂದಲೇ ತೊಳೆದು ಹೋಯಿತು. ಮಹರ್ಷಿಗಳಾದ ನಾರದ ಮುನಿಗಳು ಹೇಳಿದ್ದ ಭವಿಷ್ಯವಾಣಿಯೂ ಹುಸಿಯಾಗಲಿಕ್ಕೆ ಎಡೆಯಿಲ್ಲ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ನಾರದ ಮುನಿಗಳು ನೀಡಿದ ಶಿಕ್ಷಣದ ಫಲವಾಗಿ ನನಗೆ ನಿನ್ನ ಸಂದರ್ಶನವು ಲಭ್ಯವಾಯಿತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 46. ವಿದಿತಮನಂತ ಸಮಸ್ತಂ ತವ ಜಗದಾತ್ಮನೋ ಜನೈರಿಹ ಚರಿತಂ ವಿಜ್ಞಾಪ್ಯಂ ಪರಮಗುರೋಃ ಕಿಯದಿವ ಸವಿತುರಿವ ಖದ್ಯೋತೈಹಿ. ಅನುವಾದ: ಹೇ ಅಸೀಮನಾದ ದೇವೋತ್ತಮ ಪರಮಪುರುಷನೇ, ನೀನು ಪರಮಾತ್ಮನಾದುದರಿಂದ ಈ ಐಹಿಕ ಜಗತ್ತಿನಲ್ಲಿ ಜೀವಿಯು ಮಾಡುವ ಕ್ರಿಯೆಗಳೆಲ್ಲವೂ ನಿನಗೆ ಬಹು ಚೆನ್ನಾಗಿ ತಿಳಿದಿರುತ್ತದೆ. ಸೂರ್ಯ ಪ್ರಕಾಶವಿದ್ದಾಗ ಮಿಂಚು ಹುಳುವಿನ ಬೆಳಕು ತೋರಬಲ್ಲದ್ದು ಏನೂ ಇಲ್ಲ. ಅದೇ ರೀತಿ ನೀನು ಎಲ್ಲವನ್ನು ಬಲ್ಲೆಯಾದ್ದರಿಂದ ನಾನು ನಿನ್ನ ಸಮ್ಮುಖದಲ್ಲಿ ಅರಹುವಂತಹದೇನೂ ಇಲ್ಲ. ಶ್ಲೋಕ 47. ನಮಸ್ತುಭ್ಯಂ ಭಗವತೆ ಸಕಲ ಜಗಸ್ಥಿತಿ ಲಯೋದ ಏಷಾಯ ದುರವಸಿತಾತ್ಮಗತಯೇ ಕುಯೋಗಿನಾಂ ವಿದ ಪರಮಹಂಸಾಯ. ಅನುವಾದ: ನನ್ನ ಪ್ರಿಯ ಪ್ರಭುವೆ, ನೀನು ಈ ವಿಶ್ವಾಭಿವ್ಯಕ್ತಿಯ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನು. ಅತಿ ಪ್ರಾಪಂಚಿಕರು ಸದಾ ಪ್ರತ್ಯೇಕತೆಯನ್ನೇ ಕಾಣುವವರೂ ಆದ ಜನರು ನಿನ್ನನ್ನು ಕಾಣಬಲ್ಲ ಕಣ್ಣುಗಳನ್ನು ಹೊಂದಿಲ್ಲ. ನಿನ್ನ ನೈಜ ಸ್ಥಾನವೇನೆಂಬುದು ಅವರಿಗೆ ಅರ್ಥವಾಗದು. ಹಾಗಾಗಿ ಈ ವಿಶ್ವಾಭಿವ್ಯಕ್ತಿಯು ನಿನ್ನ ವೈಭವದಿಂದ ಸ್ವತಂತ್ರವಾದದ್ದೆಂದು ಈ ಜನ ನಿರ್ಣಯಿಸುತ್ತಾರೆ. ಭಗವಂತನೇ, ನೀನು ಪರಮ ಪುನೀತನು, ಸಕಲ ಷಡ್ಯೈಶ್ವರ್ಯ ಪರಿಪೂರ್ಣನು. ಆದುದರಿಂದ ನಾನು ನಿನಗೆ ಗೌರವಪೂರ್ಣ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಶ್ಲೋಕ 48. ಯಂ ವೈಶ್ವಸಂತಮನೋ ವಿಶ್ವಸೃಜಶ್ವಸಂತಿ ಯಂ ಚೇಕಿತಾನಮನೋ ಚಿತ್ತಯ ಉಚ್ಚಕಂತಿ ಭೂಮಂಡಲಂ ಸರ್ಷಪಾಯತಿ ಯಸ್ಯ ಮೂರ್ಧ್ನಿ
ತಸ್ಮೈ ನಮೋ ಭಗವತೇಸ್ತು ಸಹಸ್ರಮೂರ್ಧ್ನಿ. ಅನುವಾದ: ನನ್ನ ಪ್ರಿಯ ಪ್ರಭುವೇ, ನೀನು ಕ್ರಿಯಾಶೀಲನಾದ ಬಳಿಕ ಬ್ರಹ್ಮ, ಇಂದ್ರ ಮತ್ತಿತರ ಜಗದಭಿವ್ಯಕ್ತಿಯ ನಿರ್ದೇಶಕರು ತಮ್ಮ ನಿಯತ ಕಾಲಗಳಲ್ಲಿ ಪ್ರವೃತ್ತರಾಗುವರು. ನನ್ನ ದೇವರೇ, ಭೌತಿಕ ಶಕ್ತಿಯನ್ನು ನೀನು ಗ್ರಹಿಸಿದ ಬಳಿಕ ಇಂದ್ರಿಯಗಳು ಗ್ರಹಿಸಲು ಪ್ರಾರಂಭಿಸುವು. ದೇವೋತ್ತಮ ಪರಮಪುರುಷನು ಎಲ್ಲ ಬ್ರಹ್ಮಾಂಡಗಳನ್ನು ಸಾಸುವೆ ಕಾಳುಗಳನ್ನು ಹೊತ್ತಂತೆ ತನ್ನ ಶಿರಗಳ ಮೇಲೆ ಹೊತ್ತಿರುವನು. ಪರಮ ಪುರುಷನು ಸಹಸ್ರ ಎಡೆಗಳನ್ನುಳ್ಳವನೂ ಆದ ನಿನಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರಕೇತು ಮಹಾರಾಜರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಶ್ರೀಮದ್ ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ್ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ದಿವಸ ಚಿತ್ರಕೇತು ಮಹಾರಾಜ ನಮ್ಗೆ ಏನನ್ನ ತಿಳಿಸಿಕೊಟ್ರು ಅಂದ್ರೆ, ಭಗವಂತ ಆದಿ ಪುರುಷ, ಎಲ್ಲ ಸರ್ವ ಕಾರಣಗಳಿಗೆ ಅವರೇ ಕಾರಣ ಅಲ್ವಾ. ನಾವು ಮೂಲ ಏನು ಅಂತ ಹುಡ್ಕೊಂಡು ಹೋದ್ರೆ ಅದು ಕೊನೆಗೊಳ್ಳದೆ ಕೃಷ್ಣನಲ್ಲಿ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಟ್ರು. ಎಲ್ಲರಿಗೂ ಧನ್ಯವಾದಗಳು. ಚಿತ್ರಕೇತು ಮಹಾರಾಜನಿಗೆ ಜಯವಾಗಲಿ. ಹರೇ ಕೃಷ್ಣ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಇವತ್ತಿನ ಕ್ಲಾಸ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕೃಪಾಸಿಂಧು ದೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ರಾಜು ಪ್ರಭುಜಿ ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ಹರೇ ಕೃಷ್ಣ. ಪ್ರಣಾಮ್ ಮಾತಾಜಿ. ಮಾತಾಜಿ, ನಾನು ಇದನ್ನ ಕಳಿಸಿಲ್ಲ, ನೀವು ಕ್ವಶನ್ ಆನ್ಸರ್ ಕೇಳಿದ್ರಲ್ಲ, ಅದು ನಂಗೆ ಆಕ್ಚುಲಿ ಒಂದು ಫೋನ್